ಕಲಿಯ ಮಹಿಮೆಯ ವಿಷಮ ಸಮರಾಂಗಣದ ವಿಪರೀತ ಅನಿರುದ್ಧ ಮಕರಂದ ಮೊದಲಾದ ನಾವುಗಳು ಯಾಕೆ ಇಲ್ಲಿ ಬಂದೆವು ಎನ್ನುವುದನ್ನು ವಿಮರ್ಶಿಸುವುದಾದರೆ ದ್ವಾಪರ ಯುಗದ ಅಂತ್ಯವಾಗಿ ಕಲಿಯುಗದ ಆರಂಭವಾಗ್ತಾ ಇದೆ. ಕಲಿನೋ ಧರ್ಮ ಮಿತ್ರೇನ ಧರೇಯಂ ಬಾಧಿತು ದಾನ ಸತ್ಯ ಶೌಚ ದಯಾ ದಾನ ನಾಸ್ತಿ ಕುತ್ರಾಪಿ ಭೂತಳೆ ಎಂಬಂತೆ ಅಧರ್ಮವೇ ತಾಂಡವವಾಡುತ್ತಾ ನಾವು ನಮ್ಮತನವನ್ನು ಕಳೆದುಕೊಳ್ಳುತ್ತಾ ಸಾಗುತ್ತಾ ಇವೆಯೋ ಅನ್ನಿಸ್ತಾ ಇದೆ. ಹೌದು, ಗಾಢಾಂಧಕಾರದಲ್ಲಿ ಸೆರೆಮನೆಯಲ್ಲಿ ಹುಟ್ಟಿದಂತಹ ಕೃಷ್ಣ ಲೋಕಕ್ಕೆ ಬೆಳಕನ್ನು ಕೊಟ್ಟ ಅಂತ ಅವನನ್ನು ನಾವು ಪೂಜಿಸಿದೆವು. ಕೃಷಿಯ ಪ್ರಧಾನ ವ್ಯಕ್ತಿಯಾಗಿ ಬೆಳೆದು ಬಂದಂತಹ ಬಲರಾಮನ ಆಡಳಿತದಲ್ಲಿ ನಮಗೆ ಉಸಿರಾಡುವುದಕ್ಕೆ ಅವಕಾಶ ಇಲ್ಲದೆ ಹೋಯಿತು. ಬಹಳಷ್ಟು ಸಮಯ ಕಳೆಯಿತು. ಯಾದವ ವಂಶದಲ್ಲಿ ಬೇರೆ ಬೇರೆ ವಂಶಗಳು, ಅಂಧಕರು, ಗೋಜರು, ಸತ್ಕರರು ಮೊದಲಾದ ನಾವುಗಳೆಲ್ಲ ಒಂದಾಗಿ ಬಲರಾಮನ ಹೆದರಿಕೆ, ಕೃಷ್ಣನ ಚಾಕ್ಯ
ಚಾಕಚಕ್ಯತೆಗೆ ಶರಣಾಗಿ ಅವರ ಆಧಿಪತ್ಯದಲ್ಲಿ ಇದ್ದೆವು. ಆದರೆ ಈಗ ಹಾಗಲ್ಲ. ಅವರ ಶ್ರೇಷ್ಠತೆ ಕಳೆದುಕೊಳ್ಳುತ್ತಾ ಶಕ್ತಿ ವ್ಯಯವಾಗುತ್ತಾ ಇರುವ ಸಂದರ್ಭದಲ್ಲಿ ನಮ್ಮನ್ನು ನಾವು ತೋರಿಸಿಕೊಳ್ಳಬೇಕು. ಹಿಂದಿನಿಂದಲೇ ಅವರ ಎಲ್ಲ ಕೃತ್ಯದ ಬಗ್ಗೆ ಬಂಡಾಯವನ್ನು ಹೇಳ್ತಾ ಇದ್ದವರು ನಾವು. ಈಗ ನಾವು ಒಂದಾಗಿದ್ದೇವೆ. ಕೃಷ್ಣ ದೇವರು ಅಂತ ಹೇಳಿಕೊಳ್ತಾನೆ. ಆದರೆ ಅವ ಮಾಡುವುದೇನು? ನುಡಿದರೊಬ್ಬರಿಗೊಬ್ಬರಿದು ಕಂಡರೆ ಬಂದ ಬಡ ಸಪ್ತ ಋಷಿಗಳೆಂದು ಬಡ ಸಪ್ತ ಋಷಿಗಳು ನಡೆದಂತೆ ಬಿಂಬಯಪುರದಲ್ಲಿ ಉಂಡು ತೆರಳುವ ಕಡು ಮೂರ್ಖರಾರ್ವರನು ನಡೆದಂತೆ ಮಯಪುರದಲ್ಲಿ ಉಂಡು ತೆರಳುವ ಕಡು ಮೂರ್ಖರಾರ್ವರನು ನುಡಿದ ಒಬ್ಬರಿಗೊಬ್ಬರಂದು ಕಂಡಿರೆ ಬಂದ ಬಡ ಸಪ್ತ ಋಷಿಗಳೇನು ಇದುವರೆಗೂ ಸಹ ಕೃಷ್ಣ ಬಲರಾಮರನ್ನ ದೇವರು ಅಂತ ಪೂಜೆ ಮಾಡ್ತಾ ಇದ್ದವರು ನಾವು. ಆದರೆ ಈಗೀಗ ಅವರು ಮಾಡುವಂತಹ ಕೆಲಸಗಳು ನಮಗೆ ಒಂದು ಸರಿ ಅಂತ ಅನಿಸುವುದಿಲ್ಲ. ಯಾಕೆ? ಕೆಲವೊಂದು ಕಾರ್ಯಕ್ರಮಗಳನ್ನೇ ತೆಗೆದುಕೊಂಡ್ರೆ ಈ ಕಾರ್ಯಗಳನ್ನೆಲ್ಲ ಮಾಡುವುದು ನಾವು. ಕೊನೆಗೊಮ್ಮೆ ಅತಿಥಿ ಗಣ್ಯರು ಬಂದಾಗ ಸ್ವಾಗತಕ್ಕೆ ಅಂತ ಎಲ್ಲರೂ ನಿಂತಹ ಸಮಯದಲ್ಲಿ ಅವರು ಬರ್ತಾ ಇದ್ದಾರೆ. ಎಲ್ಲರೂ ಬಂದು ಸೇರಿದ ಮೇಲೆ ಕೊನೆಗೆ ಬಂದು ನಿಮಗೆ ಆಧಾರದ ಸ್ವಾಗತ, ಪೂರ್ಣಗುಂಬ ಸ್ವಾಗತ ಮಾಡಿದ್ರೆ ಅವರ ಕೆಲಸ ಮುಗಿತು. ಇಷ್ಟು ಮಾಡಿ ಹೆಸರು ಗಳಿಸುವುದು ಅವರು. ಇಡೀ ಕಾರ್ಯದ ಯೋಜನೆಗಳನ್ನೆಲ್ಲ ಮಾಡುವುದು ನಾವು. ಇಷ್ಟೆಲ್ಲ ಆದ ಮೇಲೆ ಅವರು ನಮಸ್ಕರಿಸುವುದು ಯಾರಿಗೆ? ನಮಗೆ ನಮಸ್ಕಾರ ಬೇಡ, ಸ್ವಲ್ಪ ಗೌರವ ಇಲ್ಲ, ಅದು ಸಾಧ್ಯವೇ ಇಲ್ಲ ಕೊಡುವುದಕ್ಕೆ. ಆ ಸನ್ಯಾಸಿಗಳೆಲ್ಲ ಬರ್ತಾರಲ್ಲ, ಯಾರು ಅದೋ ಈಗಷ್ಟೇ ಒಂದು ಹೋಗುವಂತಹ ಸನ್ಯಾಸಿಗಳಲ್ಲೇ ಅವರು. ಕುಟ್ಟದಿ ಬದುಕುತ್ತ ಕಟ್ಟಬ ಬೆಳೆಸುತ್ತ ಕೊಟ್ಟು ಸನ್ಯಾಸಿಗಳು ಹೆಟ್ಟ ಜನರ ಹಣೆಗಟ್ಟ ನಮವನಿಕ್ಕಿ, ಹೆಟ್ಟ ಜನರ ಹಣೆಗಟ್ಟ ನಮವನಿಕ್ಕಿ, ಪೆಟ್ಟ ಸೋಮಾರಿಗಳು ಹುಟ್ಟತಿ ಬದುಕುತ್ತ ಗಟ್ಟವ ಬೆಳೆಸಿದ ಹುಟ್ಟು ಸನ್ಯಾಸಿಗಳು. ಸಹೋದರರೇ, ಅವರು ಕೊನೆಯದಾಗಿ ನಮಸ್ಕರಿಸುವುದು ಗುಡ್ಡದಲ್ಲಿ ಬದುಕುವಂತಹ ಇಷ್ಟಿಷ್ಟು ಉದ್ದ ಗಡ್ಡ ಬಿಟ್ಟಂತಹ ಸನ್ಯಾಸಿಗಳಿಗಲ್ಲ. ಆ
ಸೋಮಾರಿಗಳಿಗೆ ಆ, ಇವರು ನಮಸ್ಕರಿಸುವುದು, ಹ್ಮ್ ಅವರಿಗೆ ದುಡಿದು ತಿನ್ಲಿಕ್ಕೆ ಆಗುವುದಿಲ್ಲ. ಆ, ಅಂತಹ ಸನ್ಯಾಸಿಗಳು ಹ್ಮ್ ಅದು ಅಲ್ಲಿ ನೋಡಿ, ಈಗಷ್ಟೇ ಉಂಡು ತಿಂದು ಹೋಗುವವರು ಅವರು ಆ, ಚಂದ ಆತಿಥ್ಯವನ್ನ ಸ್ವೀಕರಿಸಿದ್ದಾರೆ. ಹ್ಮ್ ಒಬ್ಬೊಬ್ಬರನ್ನ ನೋಡಬೇಕು, ಅಷ್ಟುದ್ದ ಗಡ್ಡ ಹ್ಮ್ ಹೀಗಿದ್ದಾರೆ. ಹ್ಮ್ ಏನು ಹೇಳಬೇಕು ಅಂತ ಸನ್ಯಾಸಿಗಳಿಗೆ ಹ್ಮ್ ಅಂತದ್ರಲ್ಲಿ ಹ್ಮ್ ಮತ್ತವರ ಬುದ್ಧಿ ಹ್ಮ್ ಅವರ ಬುದ್ಧಿ ಅಷ್ಟೇ ಅಲ್ಲ, ವೀತ ಕಾಮರಿಲ್ದು ಹಿಳ್ಳ ಕಲ್ದರೆ ಕಾಮದ ತುರ ತೋರುವರು ವೀತ ಕಾಮರು ಎಂದು ಹೆಳ್ಳ ಕಳ್ಳರಿ ಕಾಮದಾತುರ ತೋರುವರು ಮಾತು ಮಾತಿಗೂ ದೈವ ವಿನೋದ ವಂಚನೆ ಗೈವ ಮಾತು ಮಾತಿಗೂ ದೈವ ಎನ್ನುತ್ತ ವಂಚನೆ ಗೈವ ರೀತಿಗಳಿ ಹಾರ್ವರು ವಿತ ಕಾಮರು ಎಂದು ಹೇಳ ಕಳ್ಳರಿ ಕಾಮದಾತುರ ತೋರುವರು ಅರೆ, ಇವರು ಏನು ಎಂತದು ಇವರಿಗೆ ಗೊತ್ತಿಲ್ಲ. ದೇವರಾಗೆ ನಟಿಸ್ತಾರೆ. ಮತ್ತೆ ಇವರ ವಿಷಯ ನಮಗೆ ತಿಳಿಬೇಕು ಸ್ವಲ್ಪ. ಮಿತ್ರರೇ, ಈ 3 ಕಾಲ ಉಂಟು: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಮುಂದೆ ಹಿಂದೆ ನಡೆದಂಥದ್ದು, ಈಗ ನಡಿಬೇಕಾದದ್ದು, ಮುಂದೆ ನಡೆಯಬೇಕಾದದ್ದು ಭವಿಷ್ಯತ್ ಕಾಲ. ಸರಿ. ಹಾಗಾಗಿ ಇವರು ಸನ್ಯಾಸಿ ರೂಪದಲ್ಲಿ ಇದ್ದಾರೆ. ಇವರಿಗೆ ಹಣ ಮಾಡುವುದೊಂದೇ ವಿಚಾರ ಇರುವಂಥದ್ದು. ಖಂಡಿತ. ಹಾಗಾಗಿ ಇವರ ಬಳಿಗೆ ಕೆಲವೆಲ್ಲ ಜನ ಬರ್ತಾರೆ. ಇವರು ಅವರ ಬಳಿ ಮಾತನಾಡುವುದು. ಹಾಗಾಗಿ ನಮಗೆ ಒಂದು ವಿಶೇಷ, ಅವರು ಏನು ಎಂತದ್ದು ಅಂತ ನಾವು ಮೊದಲು ತಿಳಿಬೇಕು. ಯಾದವ ವೀರರೇ, ಹ. ನಮಗಿರುವಂತಹ ಈಗ ನಮ್ಮ ಮನದಲ್ಲಿ ಮೂಡಿರುವಂತಹ ಜಿಜ್ಞಾಸೆ ಏನು? ನಾವು ಕೃಷ್ಣರನ್ನು ದೇವರು ಅಂತ ಪೂಜಿಸಿದ್ರೆ, ಕೃಷ್ಣ ಪೂಜಿಸುವುದು ಸನ್ಯಾಸಿಗಳನ್ನು. ಖಂಡಿತ. ಆ ಸನ್ಯಾಸಿಗಳು ಕಪಟ ಸನ್ಯಾಸಿಗಳು. ಅವರಲ್ಲಿ ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿಯುವ ಯಾವುದೇ ಶಕ್ತಿಯೂ ಇಲ್ಲ ಎನ್ನುವುದೇ ನಮ್ಮ ಅಂಬೋಣ. ಹಾಗಿದ್ರೆ ಇಲ್ಲಿ ನಾವು ಮಾಡಬೇಕಾದದ್ದು ಏನು? ಏನು? ಆ ಸಪ್ತ ಋಷಿಗಳನ್ನೇ ನಾವು ಪರೀಕ್ಷಿಸಿದರೆ ಅವರು ಏನು ಎನ್ನುವುದು ನಮಗೆ ಅರ್ಥ ಆಗ್ತದೆ. ಅದಕ್ಕೆ ಈಗ ಏನು ಮಾಡುವುದು? ಯಾವ ರೀತಿ ಪರೀಕ್ಷೆ ಆ, ಮಾಡುವುದು? ನನ್ನ ಮನಸ್ಸಿನಲ್ಲಿ ಒಂದು ಉಪಾಯ ಹೊಳೆಯುತ್ತಾ ಇದೆ. ಹೇಗೆ? ಏನದು? ನಮ್ಮಲ್ಲಿ ಯಾರಾದರೂ ಒಬ್ಬ ಸ್ತ್ರೀ ವೇಷವನ್ನು ಮಾಡುವುದು, ಹ, ನಂತರ ಸನ್ಯಾಸಿಗಳ ಬಳಿಗೆ ಹೋಗುವುದು. ಸರಿ. ಅವರಲ್ಲಿ ಇವ ಹೆರುವ ಮಗು ಹೆಣ್ಣೋ ಗಂಡ ಅಂತ ಕೇಳುವುದು. ಆಗ ಸನ್ಯಾಸಿಯ ಶಕ್ತಿಯು ಅವನ ಯುಕ್ತಿಯು ನಮಗೆ ಅರಿವಾಗ್ತದೆ. ಯಾರು ನಮ್ಮಲ್ಲಿ ಸ್ತ್ರೀ ವೇಷ ಮಾಡುವುದು? ಯಾರು? ಜನ ಇದ್ದಾರೆ. ಜನ ಇದ್ದಾರ? ಹಾ. ಅಲ್ಲ, ಇವಾಗ್ಲಿಕ್ಕಿಲ್ವಾ? ನನಗೆ ಮೀಸೆ ಉಂಟು, ಮೀಸೆ ತೆಗಿಲಿಕ್ಕೆ ಸಾಧ್ಯ. ನೀವು ನನಗೆ ಕೂಡ ಮೀಸೆ ಉಂಟಲ್ಲ, ನಾನಾಗ್ಲಿಕ್ಕೆ. ಹಾಗಿದ್ರೆ ಬೇರೆ ಯಾರು ಬೇಡ, ಕೃಷ್ಣನ ಮಗನಾದಂತಹ ಸಾಂಬ ಇದ್ದಾನೆ. ಅವ ಆಚೆಗೆ ಹೆಣ್ಣು ಅಲ್ಲ, ಈಚೆಗೆ ಗಂಡು ಅಲ್ಲ. ಹಾಗೆ ಅವನ ವರ್ತನೆ ಉಂಟು. ಹಾಗಾಗಿ ಅವನನ್ನೇ ಸ್ತ್ರೀ ವೇಷಧಾರಿಯನ್ನಾಗಿಸಿ ಆ ಸನ್ಯಾಸಿಗಳ ಬಳಿಗೆ, ಋಷಿಗಳ ಬಳಿಗೆ ತೆರಳೋಣ. ಮುನಿಪಂಥ
ಬಗೆಯವರು ಮಹಾತ್ಮರಿದ್ದೀರಿ. ಭೂತ ಭವಿಷ್ಯತ್ ವರ್ತಮಾನವನ್ನು ನೀವು ಅರಿತವರಿದ್ದೀರಿ. ನಿಮ್ಮ ಬಳಿಗೆ ನಾವು ಬರಬೇಕಾದರೆ ಒಂದು ಕಾರಣ ಉಂಟು. ನಿಮ್ಮಲ್ಲಿ ನಮ್ಮದೊಂದು ಪ್ರಶ್ನೆ ಇದೆ. ಪರಿಕಿಸಿರಿ ಹೆಣ್ಣುಗಳ ಬಗೆಗಳಲು ವಿಟಲನ್ನು ಕೂಡುತ್ತ ಧರಿಸಿ ಗರ್ಭವ ಮೆರೆದ ಪರಿಗಳೇನು ಮುರಿದು ಮುಕ್ಕಿದಳಿಕೆ ಪತಿಯನು ಹೊರೆಯಬೇಹುದು ಇವಳ ಮುಂದಕ್ಕೆ ಹೆರುವವಳು ಎನ್ನಲು ಕೋದದಿ ತೊರೆದ ರಾಕ್ಷನ ಶಾಪವಾಕ್ಯವಾಗ ತಮ್ಮ ಎಲ್ಲ ಶಕ್ತಿಗಳನ್ನು ನಾವು ಬಲ್ಲವರು. ಹಾಗಾಗಿ ನಿಮ್ಮ ಬಳಿಗೆ ನಾವು ಓಡೋಡಿಕೊಂಡು ಬಂದವರಿದ್ದೇವೆ. ಇದು ಇವಳನ್ನು ನೋಡಿದ್ದೀರಾ? ಇವಳು ವಿಧವೆ ಇದ್ದಾಳೆ, ಪತಿ ಮಹಾಶಯನಿಲ್ಲ, ಆದರೂ ಗರ್ಭವತಿಯಾಗಿದ್ದಾಳೆ. ಈ ಗರ್ಭಕ್ಕೆ ಕಾರಣ ಯಾರು ಏನು ಎನ್ನುವುದು ನಮಗಾರಿಗೂ ತಿಳಿದಿಲ್ಲ. ನಿಮ್ಮಲ್ಲಿ ನಮ್ಮ ಒಂದು ಪ್ರಶ್ನೆ ಅಥವಾ ನಮ್ಮ ಒಂದು ವಿನಂತಿ. ಈಕೆ ಹೆರುವ ಮಗು ಗಂಡ ಹೆಣ್ಣು ದಯವಿಟ್ಟು ಹೇಳುವಿರ ಮಹಾಸ್ವಾಮಿಗಳೇ? ಮುಸಲವನು ಎಂದು ಶಾಪವ ತೊಡೆಯರಿಲ್ಲ. ಇವನು ಒಣಗಿಯಾಗಿ ಹೆರೆಯುತ್ತಾನೆ. ನಿಮ್ಮ ಯಾದವ ಕುಲವು ಸರ್ವನಾಶವಾಗುತ್ತದೆ. ಇದು ನನ್ನ ಶಾಪ. ತ್ರಿಮೂರ್ತಿಗಳಾದ ವಿಷ್ಣು ಶಿವ ಬ್ರಹ್ಮನಿಂದಲೂ ಪರಿಹರಿಸಲು ಸಾಧ್ಯವಿಲ್ಲ. ಇದು 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 ನನ್ನ ಶಾಪ. ಓ ಯಾದವ ವೀರರೇ, ಆ ಋಷಿಗಳು ಕೊಟ್ಟ ಶಾಪವನ್ನು ಕೇಳಿದ್ದೀರಾ? ಸುಮ್ಮನೆ ಆದ್ರಿಂದ ಏನು ಆಗ್ಲಿಕ್ಕಿಲ್ಲ. ನನಗೆ ಒಂದು ಕ್ಷಣಕ್ಕೆ ಚಿಂತೆ ಆಯ್ತು ನನಗೆ. ಸುಮ್ಮನೆ ಏನೆಲ್ಲ ಶಾಪ ಕೊಟ್ಟು ಒನಕೆಯಂತೆ ಹೆರಿಗೆಯಂತೆ ಯಾದವ ಕುಲದ ಸರ್ವನಾಶ ಅಂತೆ. ಎಂತ ಶಾಪವೋ ಎಂತ ಋಷಿಗಳೋ, ಇದನ್ನೆಲ್ಲ ಹೆದರುವವರು ಕೂಡ ಇದ್ದಾರೆ. ಆದ್ರೆ ನಮಗೆ ಯಾವ ಹೆದರಿಕೆಯೂ ಇಲ್ಲ. ಅವರನ್ನು ನೋಡುವಾಗಲೇ ಗೊತ್ತಾಗ್ತದೆ ಈ ಶಾಪವು ಫಲಿಸುವುದಿಲ್ಲ. ಅವರು ಋಷಿಗಳು ಅಲ್ಲ, ಮಹರ್ಷಿಗಳು ಅಲ್ಲ. ಬನ್ನಿ ಬನ್ನಿ, ನಾವು ಹೋಗೋಣ. ಏನು ಅಲಗಬಾದರೆ ಶಾಪ ತಲೆ ಬಳಕೆ ಹಿಡಿದಲು ಶಾಪ ಬಳಿಕಿದಾಗ ವನ ಜಲ ಬಲಿಗುರಿವಿನು ಏನು ತುಬ್ಬ ನಡೆತಂದ ನಾವು ತಿಳಿದದ್ದು ತಪ್ಪಾಯಿತೆ. ಶಾಪ ಫಲಿಸಿತೆ. ಸಾಂಬ ಹೇಳ್ತಾ ಇದ್ದಾನೆ ಹೊಟ್ಟೆ ನೋವಾಗ್ತಾ ಇದೆ, ತಡಿಲಿಕ್ಕೆ ಆಗುದಿಲ್ಲ ಅಂತ. ಬನ್ನಿ ಬನ್ನಿ, ಅವನನ್ನು ಕರ್ಕೊಂಡು ಕೃಷ್ಣನ ಬಳಿಗೆ ತೆರಳೋಣ. ಕೇಳಿ ಕರ್ಕಶ ನುಡಿಗಳಲು ಶ್ರೀ ಪುತ್ರ ವಿರಹದ ಶೂಲೆಯಲ್ಲಿ ಗಾಂಧಾರಿಯಿತ್ತಿಯ ಶಾಪ ಫಲವೀಸಿ ಶಾಪ ಫಲವೈಸಿ ಕೇಳಿ ಕರ್ಕಶ ನುಡಿಗಳನು ಶ್ರೀಲೋಲ
ಇದೆಂತಹ ಘೋರವಾದ ದೃಶ್ಯ. ಇದಕ್ಕೆಲ್ಲ ಕಾರಣ ಯಾರು? ನಮ್ಮ ಯಾದವರು. ಛೆ! ಕುಲದ ಹೆಗ್ಗಳಿಕೆಯನ್ನು ಹೇಳಿಸಬೇಕಾದಂತಹ ನನ್ನ ಮಗ ಸಾಂಬ, ಅವನೂ ಹೀಗಾದನೆ, ಕುಲದ ಕಂಟಕನಾಗಿ ಹೋದನೆ. ಹೌದು, ಪುತ್ರ ವಿರಹದ ಶೋಲೆಯಲ್ಲಿ ಗಾಂಧಾರಿ ಇತಿಹಾಸ ಅಪಫಲವಹಿಸಿ ನಿಜ. 35 ವರ್ಷಗಳ ಹಿಂದೆ ಗಾಂಧಾರಿ ದೇವಿ ನೀಡಿದಂತಹ ಶಾಪ. ಮಹಾಭಾರತ ಸಂಗ್ರಾಮದಲ್ಲಿ ತಮ್ಮೆಲ್ಲ ಕುಮಾರರನ್ನು ಕಳೆದುಕೊಂಡಂತಹ ಗಾಂಧಾರಿ ಪುತ್ರ ಶೋಕದ ವಿರಹದಿಂದ ಹೊಟ್ಟೆ ಪಡೆದುಕೊಂಡು ಕೊಟ್ಟಂತಹ ಶಾಪ. ಕೃಷ್ಣ, ಉಳಿಸುವ ಅವಕಾಶ ಇದೆ ನಿನಗೆ, ಆದರೆ ಉಳಿಸಿಕೊಳ್ಳುವುದಕ್ಕೆ ನೀನು ಮನ ಮಾಡಲಿಲ್ಲ. ಯಾವ ಸಂದರ್ಭದಲ್ಲಿ ನನ್ನ ಕಣ್ಣ ಮುಂದೆ ನನ್ನ ಮಕ್ಕಳು ಹೊಡೆದಾಡಿ ಬಡಿದಾಡಿ ಸತ್ತರೋ, ಅದೇ ರೀತಿ ನಿನ್ನ ವಂಶದವರೆಲ್ಲರೂ ಕೂಡ ತಾವೇ ಹೊಡೆದಾಡಿ ಬಡಿದಾಡಿ ಸರ್ವನಾಶ ಆಗಲಿ ಎನ್ನುವ ಹಾಗೆ ಯಾದವರ ಸರ್ವನಾಶದ ಕಾಲ ಬಂದು ಹೋಯಿತೆ. ಇಲ್ಲದೇ ಇದ್ರೆ ದೂರ್ವಾಸರಿಗೂ ಕಾಲನಿಗೂ ಇರುವಂತಹ ವ್ಯತ್ಯಾಸವೇನು ಕೇಳಿದ್ರೆ, ಯಾವತ್ತೂ ಕಾಲನಿಗೆ ಅನುಕೂಲವಾಗಿಯೇ ಬರುವವರು ದೂರ್ವಾಸರು. ಬಂದಂತಹ ದೂರ್ವಾಸರನ್ನು ಪೂಜಿಸಿದೆ, ಅರ್ಚಿಸಿದೆ, ಮೃಷ್ಟಾನ್ನ ಭೋಜನವನ್ನಿತ್ತೆ, ಅವರ ಪಾದ ಪೂಜೆಯನ್ನು ಮಾಡಿದೆ. ಆ ಬಳಿಕ ಅವರ ಆಶೀರ್ವಾದವನ್ನು ಪಡೆದೆ. ಹಾಗೆಯೇ ಗುರುಗಳೇ, ಇಡೀ ದ್ವಾರಕೆಯನ್ನು ಸುತ್ತೆ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಹೋಗಿ ಅಂತ ಹೇಳಿದೆ. ಪರಿಣಾಮ ಪರಮ ಪಾವನ ಋಷಿಗಳ ತಪಶಕ್ತಿಯನ್ನು ಪರೀಕ್ಷಿಸಿದಂತಹ ನಮ್ಮ ಯಾದವ ವೀರರು ಅವರಿಂದ ಶಾಪಗ್ರಸ್ತರಾದರು. ಶಾಪದ ಪರಿಣಾಮ ಯದುಕುಲ ಸರ್ವನಾಶ ಆಗುತ್ತದೆ ಎನ್ನುವ ಹಾಗೆ ಏನು ಮಾಡಲಿ, ಏನು ಮಾಡಲಿ? ಬರ ಹೇಳಿ, ಅದುಗಳನ್ನು ಬರ ಹೇಳಿ. ಮಕ್ಕಳೇ, ಏನು ಮಾಡಿಬಿಟ್ಟರೆ ಮಕ್ಕಳೇ ನೀವು? ತಪ್ಪಾಗಿ ಹೋಯ್ತು. ಕಟುಕನ ಸನ್ಮುಖದಲ್ಲಿ ಕುರಿಯ ಹಾಕಿ ತಲೆ ತಗ್ಗಿಸಿ ನನ್ನ ಮುಂದೆ ನಿಂತಿದ್ದೀರಲ್ಲ ಮಕ್ಕಳೇ. ನಿಮ್ಮ ಬಗ್ಗೆ ನನಗಿದ್ದ ಭಾವನೆ ಆದ್ರೂ ಏನು, ನೀವು ಮಾಡಿದ್ದಾದ್ರೂ ಏನು ಮಕ್ಕಳೇ? ಕರೆಯುವ ಕಪಿಲೆಯ ಕೆಚ್ಚಲಿನಲ್ಲಿ ಕರೆಯುವ ಕಪಿಲೆಯ ಕೆಚ್ಚಲಲ್ಲಿ ವಿಷ ತೋರಿತಿಗೆ ದೊರೆತರೆ ಎರೆದ ತೆರೆದೊಳಗೆ ತರಳ ಪೌತಾದಿಗೆ ಪೌತ್ರಾದಿಗೆ ಜಲಿಸುತ್ತ ಕುರಿಗಳಲ್ತಿಗೆ ನೋಡಿ ಕಂಬನಿ ತುಂಬಿ ಶ್ರೀವರಾಯ ಆಡಿದಾಗೆ ವಿಷಾದದಲ್ಲಿ ಕರೆಯುವ ಕಪಿಲೆಯ ಕೆಚ್ಚಿನಲ್ಲಿ ಯಾವತ್ತಾದ್ರೂ ವಿಷ ಬರುವುದಕ್ಕೆ ಸಾಧ್ಯವೇ ಇಲ್ಲ ತಾನೆ? ಕಪಿಲೆ ಅಮೃತಕ್ಕೆ ಸದೃಶವಾದ ಹಾಲನ್ನು ಕೊಡುತ್ತಾಳೆ ವಿನಃ ವಿಷವನ್ನು ಕೊಡುವುದೇ ಇಲ್ಲ. ಅದೇ ರೀತಿ ಈ ದ್ವಾರಕೆಯಲ್ಲಿ ನನ್ನ ಮಕ್ಕಳು ಅಮೃತದೋಪಾದಿಯಲ್ಲಿ ಜನ್ಮವನ್ನು ಪಡೆದಿದ್ದೀರಿ ಎನ್ನುವ ಹಾಗೆ ಭಾವಿಸಿದವನಿದ್ದೆ. ಏನು ಮಾಡಿಬಿಟ್ರೆ ಮಕ್ಕಳೇ ನೀವು? ವಿಷದ ಹಾಗೆ ವರ್ತಿಸಿದಿರಲ್ಲ. ಪರಮ ಪಾವನ ಮುನಿಗಳಾದಂತಹ ದುರ್ವಾಸರನ್ನ ತಪಶಕ್ತಿಯ ಅರಿವಿನ ಪರಿವಿಲ್ಲದೆ ಪರಿಹಾಸಗೈದಂತಹ ಪರಿಣಾಮ ಗಂಡಾದವನಿಗೆ ಹೆಣ್ಣಿನ ವೇಷವನ್ನು ಹಾಕಿ ಗರ್ಭಿಣಿ ಎನ್ನುವ ಹಾಗೆ ಬಿಂಬಿಸಿ ಹೆಡೆವಂತಹ ಮಗು ಹೆಣ್ಣೋ ಗಂಡೋ ಅಂತ ಅಲ್ಲಿ ಕೇಳಿದ್ರಂತೆ. ನೀವು ಕೇಳಿದ ಪರಿಣಾಮ ಅವರು ಕೊಟ್ಟಂತಹ ಶಾಪ ಇಡೀ ಯಾದವ ಕುಲವೇ ಸರ್ವನಾಶವಾಗಲಿ ಎನ್ನುವ ಹಾಗೆ ಏನು ಮಾಡಿ ಸಾಂಬ ಒನಕೆಯನ್ನು ಹಡೆದನೆ. ಹೌದು, ಆ ಒನಕೆಯನ್ನು ಹಡೆದ ಒನಕೆಯ ತಿಕ್ಕಿ ತುಳಿದಿ ಜಡದಿಗೆ ಸೇರಿ
ಪಡಿ ನಡೆದುದು ಮಕ್ಕಳೇ, ಋಷಿಗಳ ಮುಂದೆ ವಿನೋದವನ್ನು ಮಾಡುವುದಕ್ಕಾಗಿ ಹೋಗಿ ಎಲ್ಲರೂ ವಿಷಾದ ಪಡುವ ಹಾಗೆ ಮಾಡಿದ್ರಲ್ಲ ನೀವು. ಮುನಿವರ ಶಾಪದಿಂದ ಸಾಂಬ ವನಕೆಯನ್ನು ಹೊಡೆದಿದ್ದಾನೆ. ಹಡೆದಂತಹ ವನಕೆ ನಮ್ಮಲ್ಲಿದ್ರೆ ಖಂಡಿತ ಯಾದವ ಕುಲ ನಾಶವಾಗಿ ಹೋಗ್ತದೆ. ಹಾಗಾಗಿ ಆ ತಪ್ಪನ್ನು ಸರಿಪಡಿಸುವ ಪ್ರಯತ್ನವನ್ನಾದರೂ ನಾವು ಮಾಡಲೇಬೇಕು. ಏನು ಮಾಡೋಣ? ಈಗಿಂದೀಗಲೇ ನೀವೆಲ್ಲರೂ ಪ್ರವಾಸ ಕ್ಷೇತ್ರಕ್ಕೆ ನಡೆಯಿರಿ. ಸಾಂಬ ಹಡೆದಂತಹ ವನಕೆಯನ್ನು ತಿಕ್ಕಿ ತಿಕ್ಕಿ ಚೂರ್ಣವನ್ನು ಮಾಡಿ ಆ ಹುಡಿಯನ್ನ ಶರದಿಗೆ ಸೆದು ಬಿಡಿ. ಒಂದು ಭಾಗವು ಉಳಿಯಬಾರದು. ಒಂದು ವೇಳೆ ವಿಧಾತನ ಲಿಖಿತವೇ ಹಾಗಿದ್ರೆ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಹರೇನಾಪಿ ಹರಿಣಾಪಿ ಬ್ರಹ್ಮೇಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪಾರಿಮಾಷ್ಟುಮ್ನ ಶಕ್ಯತೆ. ವಿಧಾತನ ಚಿತ್ತವನ್ನು ಅವ ಬರೆದ ಲಿಖಿತವನ್ನು ತಿದ್ದುವುದಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ಹಾಗಾಗಿ ಈಗಿಂದೀಗಲೇ ನೀವೆಲ್ಲರೂ ಪ್ರವಾಸ ಕ್ಷೇತ್ರದತ್ತ ನಡೆಯಿರಿ. ಆದರೂ ಒಂದು ಮಾತು ಹೇಳ್ತಾ ಇದ್ದೀನಿ, ಇದು ಅಳಿವು ಉಳಿವಿನ ಪ್ರಶ್ನೆ, ಒಂದು ಕುಲದ ಅಳಿವು ಉಳಿವಿನ ಪ್ರಶ್ನೆ, ಧರ್ಮಾಧರ್ಮದ ಪ್ರಶ್ನೆ. ಜಾಗೃತರಾಗಿ ಮತ್ತೆ ಮತ್ತೆ ಏರಿಸಿಕೊಳ್ಳಬೇಕು. ಋಷಿಗಳೊಂದಿಗೆ ಆಡಿದಂತಹ ಆಟವನ್ನು ಮತ್ತೆ ಆಡಬೇಕು. ಹೋಗಿ ಹೋಗಿ ಹೋಗಿ. ನೀವು ಪುರುಡು ಬರುತ್ತ ಪ್ರವಾಸ ಕ್ಷೇತ್ರಕ್ಕೆ ಶರದಿಯಲಿ ಮುಸಲಬನು ಚೂರ್ಣಿಸಿ ಬೆರೆಸಿ ಮತ್ತದವರು ಮದಿರಿಯ ಕುಡಿದು ನಲಿದು ಬೆರೆಸಿ ಮತ್ತಿರದವರು ಮದಿರಿಯ ಕುಡಿದು ನಲಿನು ಪರಿಸ್ಥಿತಿ ಕೈಮೀರಿ ಹೋಯಿತು ಎನ್ನುವುದನ್ನು ದೇವನಲ್ಲಿ ಅರುಹಿದಾಗ ಆಡಿದಂತಹ ಮಾತು. ನಿಯತಿ ಕಾರಣಂ ಲೋಕೆ ನಿಯತಿ ಕರ್ಮ ಸಾಧನಂ ನಿಯತಿ ಸರ್ವಭೂತಾನಾಂ ನಿಯೋಗಿಶ್ವ ಕಾರಣಂ ಪ್ರಾರಬ್ಧ ಕರ್ಮಮಂ ದೈವಿಕ ಲೀಲೆಯಂ ತೋರುವುದು ಅದೃಷ್ಟ ವಿಧಿಯೆಂಬ ಪೆಸರುಗಳಿಂ. ವಿಧಿಯ ಲಿಖಿತವನ್ನು ಮಾಸುವುದಕ್ಕೆ ಸಾಧ್ಯ ಇಲ್ಲವಂತೆ. ಒನಕೆಯನ್ನು ತಿಕ್ಕಿ ತೀಡಿ ಸಾಗರಕ್ಕೆ ಎಸೆಯಿರಿ, ತೃಣಮಾತ್ರವು ಉಳಿಯಬಾರದು ಎಂದು ಆಜ್ಞೆ. ಹಾಗೆಯೇ ಮಾಡೋಣವೇ? ಹಾಗೆ ಆಗಲಿ. ಬನ್ನಿ ಎಲ್ಲರೂ. ಹೌದು, ಚೂರ್ಣ ಆಗಬೇಕಲ್ಲ. ಹೌದು, ಸ್ವಲ್ಪವೂ ಉಳಿಯಕೂಡದು. ಸಿಕ್ಕುವುದಾ? ಸಿಕ್ಕುವ, ಇಲ್ಲರ ನಾವು ಉಳಿಯುವುದಿಲ್ಲ. ಯಾದವ ವೀರರೇ, ಒನಕೆಯನ್ನು ತಿಕ್ಕಿ ಚೂರ್ಣಿಸಿದ್ದಾಯಿತು. ಒಂದು ತುಂಡು ಉಂಟಲ್ಲ, ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ, ಸಣ್ಣ ಒಂದು ಒನಕೆ ತುಂಡಲ್ಲ. ಅಲ್ವಾ ನಮಗೆ ಸಮಸ್ಯೆ ಇದ್ದದ್ದು. ಹೌದು. ಈ ತುಂಡೆಂತ ಮಾಡ್ಲಿ ಉಂಟು? ಹೌದು, ಹಾಗಾಗಿ ಶರದಿಗೆ ಎಸೆದು ಬಿಡೋಣ. ಇನ್ನು ನಮ್ಮ ಬುದ್ಧಿಯನ್ನು ಬಿಡ್ಲಿಕ್ಕೆ ಆಗ್ತದ? ಸಾಧ್ಯವೇ ಇಲ್ಲ. ಒಟ್ಟಿಗೆ ಮದುರೆಯನ್ನು ತಂದವರಿದ್ದೇವೆ. ಹ. ಅದನ್ನು ಕುಡಿದು ನಮ್ಮಷ್ಟಕ್ಕೆ ನಾವು ಸಂತೋಷವನ್ನು ಪಡುತ್ತಾ ಈ ತೀರದಲ್ಲಿ ವಿಹರಿಸುತ್ತಾ ಇರೋಣ. ಹಾಗೆ ಆಗಲಿ. ನಾನೆಂತ ಮಾಡಿದ್ದೇನೆ?
ಮಾಡಿದ್ದು ಸರಿಯಲ್ಲ. ಜಗಳ ಮಾಡಬೇಡಿ ನಿಮ್ಮಲ್ಲೇ ಜಗಳವ ಹೆಸರಿಗೆ ಹೇಳಿದ್ದು ನೀನಲ್ವಾ? ಎಸೆದದ್ದು ನೀನಲ್ವಾ? ಜಾಸ್ತಿ ಆಯ್ತಾ ನಿನಗೆ ಜಾಸ್ತಿ ಆಯ್ತಾ? ನೀನು ಮಠದಲ್ಲಿ ಸುರು ಕುಡಿದ ಅವಲಲ್ಲಿ ಹೇಳದವ ಹರಿಯನ ಮರುಳಲೆಲ ಪತಿ ನೆರೆ ದಿಕ್ಕಿದವಾದ ನಾನೆಂತ ಮಾಡಿದ್ದೇನೆ? ನೀನು ಮಾಡಿದ್ದು ಸರಿಯಲ್ಲ. ಮುಟ್ಟಿದ್ದೆ ಯಾಕೆ ನೀನು? ನೀನು ಸುರುವಿಗೆ ಮುಟ್ಟಿದ್ದು, ನೀನು ಹಾಗೆ ಮಾಡಿದ್ದು ಸರಿಯಲ್ಲ. ನೀನು ಕೂಡ ಹಾಗೆ ಮಾಡಿದ್ದು ತಪ್ಪೆ ಅಲ್ವಾ? ಅದು ತಪ್ಪು. ನೀನು ಮಾಡಿ ನಿನ್ನದು ತಪ್ಪು ಹಾಕೊಳ್ಳಿ. ಅದೇನು ಈ ಹುಲ್ಲ ರಾಶಿಯನ್ನು ಹಿಡ್ಕೊಂಡು ನಿಮಗೆಲ್ಲರಿಗೂ ಕೊಡ್ತೇನೆ ಈಗ. ಬನ್ನಿ ಮುಂದೆ, ಬನ್ನಿ. ಬಳಿಕ ರೋಹಿಣಿ ತಲೆಯ ತನ್ನುಳು ಅಗಳಿದೆಲೋ ಪರಿದಾತೆ ಶಿವ ಕಳೆದು ಹೋದುದೇ ವಂಶ ಕೀರ್ತಿಯ ಫಲಗಳಿತು ಶಿವ ಸುದೀರ್ಘವಾದ ಪರಂಪರೆಯನ್ನ ಹೊಂದಿರುವಂತಹ ಯಯಾತಿಯಿಂದ ಶಾಪಗ್ರಸ್ತವಾಗಿ ಜಾರಿದ ಪ್ರಪಾತವೇ. ಆದರೆ ವರ್ತಮಾನ ಕಾಲಕ್ಕೆ ಬಲರಾಮ ಕೃಷ್ಣರ ಆಳ್ವಿಕೆಯಲ್ಲಿ ಏರಿದ ಎತ್ತರವೇ. ಒಂದೇ ಕ್ಷಣಕ್ಕೆ ಯದು ವಂಶವೆಂಬ ಮಹಾವೃಕ್ಷ ಕಣ್ಣೆದುರೇ ನಿರ್ವಿಕಾರವಾಗಿ ತೆರೆದಿರುತ್ತಾ ಇದೆ. ಇದನ್ನು ಕಂಡಾಗ ಕರುಳು ಕರಗಿ ನೀರಾಗುತ್ತಾ ಇದೆ. ಮಕ್ಕಳು ಮೊಮ್ಮಕ್ಕಳು ತಾವಾಗಿಯೇ ಕಡಿದಾಡಿ ಸರಿ. ಇಂದಿಗೆ ಸರಿಯಾಗಿ 26 ವರ್ಷಗಳ ಹಿಂದೆ ಗಾಂಧಾರಿ ಇತ್ತಂತಹ ತನ್ನ ಕರುಳ ಕುಡಿಗಳನ್ನು ಕಳೆದುಕೊಂಡಾಗ ಕೃಷ್ಣ ನನ್ನ ಮಕ್ಕಳು ಯಾವ ರೀತಿಯಾಗಿ ಅಳಿದು ಹೋದರು, ನನ್ನ ಕಣ್ಣೀರನ್ನು ಹೀಗೆ ಭರಿಸ್ತೇನೆ. ಕೃಷ್ಣ, ನಿನ್ನ ವಂಶ ಇದೇ ರೀತಿಯಾಗಿ ಅಳಿದು ಹೋಗಲಿ, ತಾವಾಗಿ ಕಡಿದಾಡಿ ಸಾಯಲಿ. ಶಾಪವಾಕ್ಯವನ್ನು ಆ ಹೆಂಗರು ನೀಡಿತ್ತಲ್ಲ, ಅದನ್ನು ಅನುಭವಿಸಲೇಬೇಕಲ್ಲ. ಬಲರಾಮ ನನ್ನ ಆಳ್ವಿಕೆಯಲ್ಲಿ ಯಾದವರನ್ನೆಲ್ಲ ಒಟ್ಟುಗೂಡಿಸಿದೆ. ವರ್ಣರಂಜಿತ ಜೀವನ ನಮ್ಮದೇನು ಅಲ್ಲ, ರಕ್ತರಂಜಿತ ಜೀವನವಾಗಿ ಅಂತ್ಯ ಕಾಣುವಂತ ದೌರ್ಭಾಗ್ಯ ಯಾದವರಾದ ನಮಗೆ ಬತ್ತಿ ಹೋಯಿತೇ. ಬತ್ತಿ ಹೋಯಿತೆ ಸುಕೃತ ಶರದಿಯೇ, ಬತ್ತಿ ಹೋಯಿತೆ ಸುಕೃತ ಶರದಿಯೇ. ಎನ್ನುತ್ತ ಬುಮ್ಮಳಿಸಕ್ಕೆ ಬರಲ ಚಿತ್ತದಿಯಲು ಕಾಳುತ್ತ
ಕೃಷ್ಣನು ಕಟ್ಟಿದಂತಹ ಆಶಾ ಗೋಪುರ ನಿರ್ವಿಕಾರವಾಗಿ ಧರೆಗುರುಳುತ್ತಾ ಇದೆ. ಮಹಾಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಾ ಇದೆ. ಬತ್ತಿ ಹೋಯಿತೆ ಉನ್ನತವಾದ ಈ ಶರತಿ. ಅಯ್ಯೋ, ಯಾರಲ್ಲಿ ಹೇಳಲಿ ಕೃಷ್ಣ. ನೋಡು ಸೋದರ, ನಮ್ಮವರು ಕಾದಾಡಿ ಮಡಿದಿಯ ಹೆಣದ ರಾಶಿಯ ನೋಡು ಸೋದರ, ನಮ್ಮವರು ಕಾದಾಡಿ ಮಡಿದಿ ಹೆಣದ ರಾಶಿ ನೋಡಿ ಸಾಹಿಸುತ್ತ ಇರುವೆ. ನಾಟಕವಾಡಬೇಡಗೆ ಸಹಿಸುತ್ತರಿದ್ದೆ, ನಾಟಕವಾಡಬೇಡ. ನೋಡು ಸೋದರ ಕೃಷ್ಣ, ಅಣ್ಣ, ತಮ್ಮ, ಅಣ್ಣ, ನಮ್ಮ ಬಾಲಲೀಲೆಯ ಚಿತ್ರಶಾಲೆ ಕಣ್ಣ ಮುಂದೆ ಹಾದು ಹೋದ ಹಾಗೆ ಏನು ಮಾಡೋದು ತಮ್ಮ? ಬಲರಾಮ ಕೃಷ್ಣರಂದ್ರೆ ಏನು? ನಮ್ಮ ಯೌವನಾವಸ್ಥೆಯೋ ನಮ್ಮ ಬಾಲ್ಯಾವಸ್ಥೆಯೋ? ಹೌದಣ್ಣ. ನಿನಗಾಗಿ ನಾನು ಪೆಟ್ಟು ತಿಂದದ್ದು ಉಂಟು ತಮ್ಮ, ನನಗಾಗಿ ನೀನು ಪೆಟ್ಟು ತಿಂದದ್ದು ಉಂಟು. ಹೌದು. ಮಕ್ಕಳಾಟಿಕೆ ಮಕ್ಕಳಿಗೆ ಆ, ಇದು ನಮ್ಮೀರರ ಆಡಳಿತಾವಧಿಯಲ್ಲಿ ಹ, ಯದುವಂಶ ಉನ್ನತ ಸ್ಥಾನವನ್ನೇರಿತಲ್ಲ. ಅದು ನೋಡು ಸೋದರ, ನೋಡು ನಮ್ಮ ಬಂಧುಗಳು, ನಮ್ಮ ಮಕ್ಕಳು, ನಮ್ಮ ಮರಿ ಮಕ್ಕಳು ಕಾದಾಡಿ, ಒಬ್ಬರಿಗೊಬ್ಬರು ಕಾದಾಡಿ ತಾವಾಗಿಯೇ ಹೆಣವಾಗಿ ಈ ದೃಶ್ಯವನ್ನು ಕಾಣುವಂತಹ ದೌರ್ಭಾಗ್ಯ ನಮಗೊದಗಿತ್ತಲ್ಲ ತಮ್ಮ. ನೀನು ನಾಟಕವಾಡಬೇಡ ತಮ್ಮ. ಅಣ್ಣ, ಕಾಲ ಪುರುಷನ ಕೈಯಾಗೆ ಸ್ತೋತ್ರದಲ್ಲಿ ಇಳಿಯಿತು ಅಳ್ಳ ಕಾಲ ಪುರುಷನ ಕೈ ಸೂತ್ರದ ಲೀಲೆಯಿದು ನಾವೆಲ್ಲ ನಾಟಕದ ಆಡುಗಳು, ನಾವೆಲ್ಲ ನಾಟಕದ ಆಡುಗಳು. ಕೇಳಲ್ಲ ಅಂತ್ಯದ ಕಾಲ ಬಂತು, ಕೇಳಲ್ಲ ಅಂತ್ಯದ
ಅಣ್ಣದೇವ ಕೃಷ್ಣ ಯಾದವರನ್ನು ತಡೆ ಕೃಷ್ಣ, ತಿದ್ದು ಕೃಷ್ಣ ಎನ್ನುವಾಗ ಹೇಳ್ತಾ ಇದ್ದೇನೆ. ಅತಿಯಾದ ಭಾವನೆಗೊಳಗಾಗಿ ನೋಡ್ತಾ ಇದ್ದೇನನ್ನ, ಎಲ್ಲವನ್ನು ಕಣ್ಣಂಚಿನಲ್ಲೇ ಗಮನಿಸ್ತಾ ಇದ್ದೇನೆ ಅಣ್ಣ. ಕೃಷ್ಣ ಯಾದವರನ್ನು ತಿದ್ದು ಎನ್ನುವ ಹಾಗೆ ಹೇಳ್ತಾ ಇದ್ದೀನಿ ಅಣ್ಣ. ಯಾದವರನ್ನು ತಿದ್ದುವುದಕ್ಕೋ ಗುದ್ದುವುದಕ್ಕೋ ನಾನು ಯಾರು ಹೇಳು? ಯಾದವ ಕುಲೆ ಎಂಬಂತಹ ದೀಪ ಬೆಳಗ್ಗೆ ಆರಿ ಹೋಗುತ್ತಾ ಇದೆ ಅಣ್ಣ. ಪುನರಪಿ ಆ ದೀಪವನ್ನು ಬೆಳಗುವರೆ, ಆ ಬೆಳಕಿಗೆ ತೈಲವನ್ನು ಹರಿಯುವರೆ ನಾನು ಯಾರು ಹೇಳು? ಯಯಾತಿಯಿಂದ ಶಾಪಗ್ರಸ್ತರಾದಂತಹ ಯದುಗಳಿಗೆ ನಾಗರಿಕತೆಯನ್ನು, ಸಂಸ್ಕಾರವನ್ನು, ನಾಯಕತ್ವವನ್ನು ನೀಡಿದಂತಹ ಪುಣ್ಯಪುರುಷ ನೀಡಣ್ಣ. ತಾನೇ ಕೈಯಾರೆ ನೆಟ್ಟು ಬೆಳೆಸಿದಂತಹ ಸಸಿಯೊಂದು ತನ್ನ ಸನ್ಮುಖದಲ್ಲಿ ಕರಟಿ ಕಮರಿ ಹೋಗುವುದನ್ನು ನೆಟ್ಟವನಿಗೆ ಅದನ್ನು ನೋಡುವಾಗ ನೋವಾಗುತ್ತದೆ, ನೋಡುವನಿಗೆ ಏನೂ ಆಗುವುದಿಲ್ಲ ಅಣ್ಣದೇವ. ನೀನೇ ಕಟ್ಟಿ ಬೆಳೆಸಿದಂತಹ ಈ ಯಾದವ ಸಾಮ್ರಾಜ್ಯ ನಿನ್ನ ಕಣ್ಣ ಮುಂದೆ ಇವರೆಲ್ಲ ಹೊಡೆದಾಡ್ತಾ ಇದ್ದಾರೆ, ಬಡಿದಾಡ್ತಾ ಇದ್ದಾರೆ, ತಮ್ಮನ್ನು ತಾವೇ ನಾಶಗೊಳಿಸ್ತಾ ಇದ್ದಾರೆ. ನಿನಗೆ ನೋವಾಗುವುದು ಸಹಜ ಅಣ್ಣ. ಆದರೆ ಇದಕ್ಕೆ ನೀವು ಯಾಕೆ ಕಣ್ಣೀರು ಹಾಕಬೇಕಣ್ಣ ಹೇಳು? ಯಾಕೆ ನೊಂದುಕೊಳ್ಬೇಕಣ್ಣ ಹೇಳು? ಎಲ್ಲವೂ ಕಾಲ ಪುರುಷನ ಕೈಯ ಸೂತ್ರದ ಬೊಂಬೆಗಳು ನಾವಣ್ಣ. ಒಂದು ಮಾತು ಹೇಳ್ತೇನೆ ನಾನು ನಿನಗೆ, ಯಾದವರಿಗೆ ಅಂಥದ ಕಾಲ ಬಂತನ್ನ, ಅಂಥದ ಕಾಲ ಬಂತು. ಪರಮ ಪುರುಷ ಪರಮ ಪುರುಷನಿಲ್ಲ ಕಾರ್ಯಕ್ಕೆ ನೆರವಿಗಾನೈ ತಲ್ದಿ ವಾರುಣಿ. ಪರಮ ಪುರುಷನಿಲ್ಲ ಕಾರ್ಯಕ್ಕೆ ನೆರವಿಗಾನೈ ತಂದು ವಾರುಣಿ ಸುರೆಯ ಕುಡಿದರೆ ತಡೆಯದೆ ತಗಿ ಬರಿದೆಯುಳಿದೆ. ಸುರೆಯ ಕುಡಿದರೆ ತಡೆಯದೆ ತಗೆ ಬರಿದೆಯುಳಿದೆ ಕೃಷ್ಣ. ಕಷ್ಟ ಸುಖಗಳೆಂಬ ಪದಗಳ ಸಮ್ಮಿಲನದ ಕವನ ಈ ನಮ್ಮ ಜೀವನ. ಹೌದಣ್ಣ, ಯಾವುದವರನ್ನು ತಿದ್ದಬೇಕು, ಹೌದು ಮೇಲೆತ್ತಬೇಕು ಎಂಬ ಕನಸನ್ನು ಕಂಡವರು ನಾವು. ಹೌದು, ಪರಮ ಪುರುಷನಲ್ಲವೇ ನೀ. ಅಂದು ಮಾಗಸರಿಗೆ ಅಂಜಿನಂತೆ ನಟಿಸಿ ಗೋಮಂತಕ ಗಿರಿಯನ್ನೇರಿದಾಗ ವಾರುಣೇ ದೇವಿಯರು ವಾರುಣಿಯ ಆ ಸುದೆಯನ್ನು ಕೊಟ್ಟಾಗ ನಾನು ಕುಡಿದೆ ಅಣ್ಣ ತಮ್ಮ. ಹೌದಣ್ಣ, ಆಗುತ್ತಲೇ ನೀನು ತಡೆಯಲಿಲ್ಲ ಅಣ್ಣ, ಕುಡಿಯಬಾರದು. ನೀನು ಅವತ್ತೇ ಹಾಗೆ ಹೇಳುತ್ತಿದ್ರೆ ಹೇಳಿಲ್ಲ ಅಣ್ಣ. ಯಾದವರಿಂದ ಕುಡಿಯುತ್ತಿರಲಿಲ್ಲವೋ ಏನು? ಅರಸನಾದ ಬಲರಾಮನೇ ಕುಡಿಯುತ್ತಿರುವಾಗ ನಾವೇನು ಹೌದು, ದೃಷ್ಟಿಯಲ್ಲಿ ಅವರೆಲ್ಲ ದಾರಿ ತಪ್ಪು ಹಾಗಾಯಿತು ತಮ್ಮ, ದಾರಿ ತಪ್ಪು ಹಾಗಾಯಿತು. ಪರಮ ಪುರುಷನಾದ ನಿನಗೆ ನೆರವಿಗಾಗಿ ನಾನು ಬಂದರೆ ಹೀಗೆ ಯಾಕೆ ಮಾಡಿದೆ ತಮ್ಮ, ಯಾಕೆ ಮಾಡಿದೆ? ಅಣ್ಣದೇವಾ, ಸೃಷ್ಟಿ ನಿಯಮವು ದ್ವಲ್ದ್ವಲೋಕದಿ ದುಷ್ಟ ಶಿಷ್ಟಿರಬೇಕು. ಸೃಷ್ಟಿ ನಿಯಮವು ದ್ವಂದ್ವಲೋಕದಿ ದುಷ್ಟ ಶಿಷ್ಟಿರಬೇಕು. ಎನ್ನಡೆ ಹುಟ್ಟಿದಾಟವು ಸಾಕು ಬೀಳಿದೆ, ಎನ್ನಡ ಹುಟ್ಟಿದಾಟವು ಸಾಕು ಬೀಳಿದೆ. ಸ್ಪಷ್ಟ ನಿನಗೆ
ಅಣ್ಣ ಅಗ್ರಜ, ಕೃಷ್ಣ, ಸೃಷ್ಟಿಯ ನಿಯಮವೇ ಜಗದಲ್ಲಿ ಹೀಗೆ ಅಣ್ಣ. ಇಲ್ಲಿ ದುಷ್ಟರೂ ಇದ್ದಾರೆ, ಶಿಷ್ಟರೂ ಇದ್ದಾರೆ. ಕತ್ತಲೆಯೂ ಉಂಟು, ಬೆಳಕು ಉಂಟು. ಸತ್ಯವೂ ಇದೆ, ಮಿಥ್ಯವೂ ಇದೆ. ಪ್ರಪಂಚದ ವ್ಯವಹಾರಕ್ಕೆ ಇವೆಲ್ಲವೂ ಬೇಕಾಗುತ್ತದಣ್ಣ. ಅನುಪಯುಕ್ತ ಅನ್ನುವಂಥದ್ದು ಇಲ್ಲಿ ಯಾವುದೂ ಇಲ್ಲ ಅಣ್ಣ. ದಾರಿಯಲ್ಲಿ ಒಬ್ಬ ಆತ ನಡೆದುಕೊಂಡು ಹೋಗುವಾಗ ಮುಲ್ಲೊಂದು ಪಾದಕ್ಕೆ ಚುಚ್ಚಿದ್ರೆ, ಅಯ್ಯೋ ಭಗವಂತ ಯಾಕಾಗಿ ಮುಲ್ಲನ್ನು ಸೃಷ್ಟಿಸಿದ ಎನ್ನುವ ಹಾಗೆ ಚುಚ್ಚಿಸಿಕೊಂಡವ ನೊಂದುಕೊಳ್ಳುತ್ತಾನೆ, ಆಕ್ಷೇಪವನ್ನು ವ್ಯಕ್ತಪಡಿಸ್ತಾನನ್ನ. ಆದರೆ ಆ ಮುಳ್ಳು ಕೂಡ ನಿಸರ್ಗಕ್ಕೆ ತನ್ನದೇ ಆದಂತಹ ಉಪಯುಕ್ತತೆಯನ್ನು ಕೊಡುವುದಿಲ್ವಾ ಹೇಳು? ಮುಳ್ಳನ್ನು ತೆಗೆಯುವುದಕ್ಕೂ ಮುಳ್ಳೇ ಬೇಕು ಅಂತ ಅವನಿಗೂ ಗೊತ್ತಿರಬೇಕಲ್ಲ. ಹೌದಣ್ಣ. ಹಾಗೆ ರಾವಣನಿಂದ ಸೀತಾ ಅಪಹರಣ ಒಂದು ಆಗದೇ ಇದ್ರೆ ವಾಲಿ ನಿಗ್ರಹಣ ಆಗುತ್ತಾ ಇತ್ತೆ. ರಾವಣ ಕುಂಭಶ್ರವಣಾದಿಗಳನ್ನು ವಧಿಸುವುದಕ್ಕಿತ್ತೆ. ಅಷ್ಟು ಮಾತ್ರವಲ್ಲ, ಧರ್ಮಜ್ಞನಾದಂತಹ ಧರ್ಮರಾಯ ಜೂಜಾಡಿದ. ಆ ಜೂಜಾಡಿದ ಪರಿಣಾಮವಾಗಿ ದುಷ್ಟಕ್ಷತ್ರಿಯರನ್ನು ಎಲ್ಲರನ್ನೂ ಕೂಡ ಒಂದೇ ಕ್ಷೇತ್ರದಲ್ಲಿ ಕಲೆ ಹಾಕಿ ನಮಗೆ ಕೊಲಿಸುವುದಕ್ಕೆ ಸಾಧ್ಯವಿತ್ತೆ ಅಣ್ಣ. ಅಲ್ಲಿಯೂ ದುಷ್ಟ ಶಿಷ್ಟರು ಬೇಕು, ಇಲ್ಲಿಯೂ ಹಾಗೆನ್ನ. ಈ ಸೃಷ್ಟಿಯ ನಿಯಮ ಅನ್ನುವಂಥದ್ದು ದ್ವಂದ್ವಮಯವಾಗಿ ಹೋಗಿದೆ ಅಣ್ಣ. ಅಣ್ಣ ತಮ್ಮ, ಒಂದು ಮಾತು ನಿನಗೆ ಹೇಳ್ತಾ ಇಲ್ಲ. ದೀರ್ಘಕಾಲದ ಒಡ ಹುಟ್ಟಿದ ನಾಟಕವನ್ನು ನಾವು ಮಾಡಿದವರಿದ್ದೇವೆ. ಸಾಕಣ್ಣ. ಸಹೋದರಿಯದ ಭಾವ ಏನು, ಸಹೋದರರು ಹೇಗಿರಬೇಕು ಎನ್ನುವುದನ್ನು ಲೋಕಕ್ಕೆ ತಿಳಿಸಿಕೊಟ್ಟವರು ಕೃಷ್ಣ ಬಲರಾಮ. ಆದರ್ಶರಾಗಿ ಬದುಕಿದವರು. ಸಾಕಣ್ಣ, ಸಾಕು. ಎನ್ನೊಡ ಹುಟ್ಟಿದ ಆಟವು ಸಾಕಣ್ಣ. ಅಷ್ಟು ಮಾತ್ರವಲ್ಲ, ಎಂದು ನೀನು ವಾರಿಣಿ ಸುರೆಯನ್ನ ತುಟಿಗೆ ಆನಿಸಿದ್ಯೋ ಅಂದೇ ಯಾದವ ಅವಸಾನಕ್ಕೆ ನಾಂದಿ ಪಟ್ಟಿದೆಯಣ್ಣ. ಮಾರ್ಮಿಕವಾಗಿ ಒಂದು ಮಾತು ನಿನಗೆ ಹೇಳ್ತಾ ಇದ್ದೇನೆ. ಏನು ಒಡ ಹುಟ್ಟಿದ ಆಟವನ್ನು ಸಾಕಣ್ಣ. ಇಂದಿನ ದಿನ, ಇಂದಿನ ಸೂರ್ಯೋದಯ ನಿನ್ನ ಕೊನೆಯ ಸೂರ್ಯೋದಯ. ಪರಮ ಪುರುಷನ ಮನದ ಮರ್ಮಗಳ ಅರಿತು ಹಲಧರ ಪರಮ ಪುರುಷನ ಮನದ ಮರ್ಮಗಳರಿತು ಹಲಧರ ಭಾತೃ ಪ್ರೇಮದ ಭ್ರಾತೃ ಪ್ರೇಮದ ಹೆರಿಮೆ ಮೆರೆಸಿದ ಕೊನೆಯ ಬಾರಿಗೆ ತಬ್ಬಿಕೊಳ್ಳೆನೋ ಭಾತೃ ಪ್ರೇಮದ ಹಿರಿಮೆ ಮೆರೆಸಿದ ಕೊನೆಯ ಬಾರಿಗೆ ತಪ್ಪಿಕೊಳ್ಳಲು ಭರದು ಅಪ್ಪಿದಲಾಗ ಭರದು ಅಪ್ಪಿದನಾಗ ಶರದಿಯ ತೆರೆಗಳುಪ್ಪುತ್ತ ಬರಳು ರಾಮನು ಸರಿದ ಶೇಷಕಾರ ತಾಳುತ್ತ ನಿತ್ಯ ಸತ್ಯದಿಡಿ ಪರಮ ಪುರುಷನ ಮನದ ಮರ್ಮಗಳರಿತು ಹಲದರ ಭ್ರಾತೃ ಪ್ರೇಮದ ಹಿರಿಮೆ ಮೆರೆಸಿದ ಕೊನೆಯ ಬಾರಿಗೆ ತಪ್ಪಿಕೊಳ್ಳೆನನು ತಮ್ಮ. ಆ
ಮರ್ತ್ಯದ ಬದುಕನ್ನೂ ಬಯಸುತ್ತೀಯ ತಮ್ಮ ನೀನು. ಹೌದಣ್ಣ. ಹಾಗಾದರೆ ಈ ಲೋಕದ ನಿಯಮವೇ ಹಾಗೆ. ಮರ್ತ್ಯ ಲೋಕಕ್ಕೆ ನಾವು ಬಂದವರು. ಗಂಡ ಸತ್ತಾಗ ಹೆಂಡತಿ ಕೇಳ್ತಾಳೆ, ಅಯ್ಯೋ ನನಗಿನ್ನಾರು ಗತಿ. ತಂದೆ ಸತ್ತಾಗ ಮಗ ಕೇಳ್ತಾನೆ, ನನಗಿನ್ನಾರು ಗತಿ. ಆದರೆ ಸತ್ತವರಿಗೆ ಗತಿ ಯಾರು ಅಂತ ಯಾರು ಕೇಳುವುದಿಲ್ಲ ತಮ್ಮ. ಆ ಸದ್ಗತಿಯನ್ನು ಕೊಡುವಂತ ದೇವೋತ್ತಮ ಅದು ನೀನು, ಪರಮ ಪುರುಷ ನೀನು. ಈ ಜಗತ್ತಿನಲ್ಲಿ ಹುಟ್ಟಿದವರು ಸಾಯದಿದ್ದರೆ ಮತ್ತೆ ಬರುವವರಿಗೆ ಇಲ್ಲಿ ಜಾಗ ಇರುವುದಿಲ್ಲ. ಹೌದಣ್ಣ. ಒಂದು ಮಾತು ಹೇಳಿದೆಯಲ್ಲ. ಹೌದಣ್ಣ. ಅಣ್ಣ, ನಿನಗಿದೆ ಕೊನೆಯ ಸೂರ್ಯೋದಯ. ನಿನಗಿದುವೆ ಕೊನೆಯ ಸೂರ್ಯೋದಯ ಎನ್ನುವ ಹಾಗೆ ಆಯ್ತು. ರಾಮಾವತಾರದಲ್ಲಿ ಇಂದ್ರಾರಿಯನ್ನ ವಧಿಸುವಂತಹ ವೇಳೆಯಲ್ಲಿ ನೀನು ಹೇಳಿದ ಮಾತು, ಕಿತ್ತು ಗಾಯದ ಕಣೆಯ ನೆತ್ತರೆಲ್ಲವ. ಅಮ್ಮ, ನೀನು ಮಾಡಿದಂತಹ ಮಹತ್ತರ ಕಾರ್ಯಕ್ಕೆ ಮುಂದಿನ ಜನ್ಮದಲ್ಲೇ ನೀನು ನನಗೆ ಅಣ್ಣನಾಗಿ ಬರಬೇಕು. ಅದೇ ರೀತಿಯಲ್ಲಿ ಅಣ್ಣನಾಗಿ ಬಂದೆ. ನಿನ್ನ ಹಾಸಿಗೆಯನ್ನು ಯಾರು ಏನು ಎಂಬುದಾಗಿ ಗೊತ್ತಾಯಿತು. ಈ ನೆಲದ ಬದುಕಿಗೆ ನೀನು ಹೇಳಿದ ನಂತರ ಈ ನೆಲದ ಬದುಕಿಗೆ ವಿದಾಯ ಹೇಳದಿರುವಂತಹ ಬಲರಾಮ ನಾಳಿನ ಸೂರ್ಯೋದಯವನ್ನು ಕಾಣುವುದಕ್ಕೆ ನಾನು ಇರುವುದಿಲ್ಲ. ಇದೇ ನನಗೆ ಕೊನೆಯ ಸೂರ್ಯೋದಯ. ಹೌದಣ್ಣ. ಅಣ್ಣ, ಅಣ್ಣ ತಮ್ಮಂದಿರಾಗಿ ಆಡಿದ ಆಟ, ಆ ಪಾಠ, ಬಾಲ್ಯದ ಬಾಲ ಲೀಲೆಗಳು ನಿನ್ನನ್ನು ಎಷ್ಟೋ ನಾನು ನೋಯಿಸಿರಬಹುದು ತಮ್ಮ. ಆದರೆ ಈ ಮರ್ತ್ಯಲೋಕದ ಬಂಧನ ನಮ್ಮನ್ನು ಬಿಡುವುದಿಲ್ಲ. ಮಾನವ ಜನ್ಮಕ್ಕೆ ಬಂದ್ರೆ ಗಂಡ ಹೆಂಡತಿ ಮಕ್ಕಳು ತಾಯಿ ತಂದೆ ಈ ಬಂಧನದಿಂದ ಕಳಚಬೇಕಿದ್ರೆ ನಮ್ಮ ಶ್ರೀಧಾಮವನ್ನೇ ಸೇರುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಮೂಲ ಸ್ಥಾನವನ್ನು ಸೇರಬೇಕು. ನಿನಗಿಂತ ಮುಂಚಿತವಾಗಿ ನಾನು ಹೋಗ್ತೇನೆ. ಈ ನೆಲದ ಬದುಕಿಗೆ ನಾನು ವಿದಾಯವನ್ನು ಕೊಡ್ತಾ ಇದ್ದೇನೆ ತಮ್ಮ. ಅಣ್ಣ, ನಾಳಿನ ದಿವಸ ಬಲರಾಮ ಈ ಲೋಕದಲ್ಲಿ ಆದರೆ ಒಂದೇ ಒಂದು ಏನಣ್ಣ? ಕೊನೆಯ ಬಾರಿಗೆ ತಮ್ಮ ಹೀಗೆ ಬಾ ಅಣ್ಣ, ಹೀಗೆ ಬಾ, ಹೀಗೆ ಬಾ. ಕೃಷ್ಣ 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 ಏನು ತಲಿ ಜಬಲ ತೊಡಗಿ ವನಜಾಕ್ಷ ಚಿಂತಿಸಿದ ಎನಗಿದುವೆ ಕೊನೆಯ ರವಿಯುದಯ, ಎನಗಿದುವೆ ಕೊನೆಯ ರವಿಯುದಯ. ಅನುಗುಳಿಸಬೇಕು ನರ ನಾಟಕಕ್ಕೆ ಕೊನೆಯೇನುತ್ತ, ಅನುಗುಳಿಸಬೇಕು ನರ ನಾಟಕಕ್ಕೆ ಕೊನೆಯೇನುತ್ತ, ಮನದಿ ತರು ಮೂಲದಲ್ಲಿ ಕುಳಿತ ವನಜಾಕ್ಷ ಚಿಂತಿಸಿದ ಗಾಢವಾದಂತಹ
ನೀಡಿ ಅಣ್ಣ ಶರದಿಯೆಡೆಗೆ ಇಳಿದು ಹೋದ. ಅನ್ನ ಬಲಭದ್ರನ ನೆನಪು ಇನ್ನು ಮುಂದೆ ನನಗೆ ಶೇಷವಾಗಿಯೇ ಉಳಿದು ಹೋಯಿತಲ್ಲ. ಹೌದು, ಅನ್ನ ತಂದ ಪಾತ್ರೆಯಲ್ಲಿರುವುದೆಲ್ಲವನ್ನು ತಿಂದು ಬಂದ ಪಾತ್ರವನ್ನೂ ಮುಗಿಸಿ ಹೋದ. ಅನ್ನ ತನ್ನ ಪಾತ್ರವನ್ನು ಕಳಚಿದ ಮೇಲೆ ತಮ್ಮನಿಗೆ ಇದ್ದೇನು ಕೆಲಸ ಇದೆ. ಹೌದು, ನಿನ್ನೆಯ ದಿನದ ಸೂರ್ಯಾಸ್ತ ಎನ್ನುವಂಥದ್ದು ಅಣ್ಣನಾದಂತಹ ಬಲಭದ್ರನ ಪಾಲಿಗೆ ಕೊನೆಯ ಸೂರ್ಯಾಸ್ತ. ಅದೇ ರೀತಿ ಇಂದಿನ ಸೂರ್ಯೋದಯ ಈ ಕೃಷ್ಣನ ಪಾಲಿಗೆ ಕೊನೆಯ ಸೂರ್ಯೋದಯ ಆಗುತ್ತದೆ ಎನ್ನುವಂತಹ ನಿರೀಕ್ಷೆಯಲ್ಲೇ ಇದ್ದೇನೆ. ವಿಷಮ ಸಮರಂಗವನ್ನು ನಾನು ಕಾಣುತ್ತಾ ಇದ್ದೇನೆ. ಎಲ್ಲೆಲ್ಲಿ ವಿಷಮತೆ, ಎಲ್ಲೆಲ್ಲಿ ಸಮತೆ. ಸಮತೆ ಇದ್ದಲ್ಲಿ ಮಾತ್ರವೇ ವಿಷಮತೆಗೊಂದು ಅರ್ಥ, ವಿಷಮತೆ ಇದ್ದಲ್ಲಿ ಸಮತೆಗೊಂದು ಬೆಲೆ. ನನ್ನ ಕಣ್ಣಲ್ಲಿ ಕಣ್ಣೀರು. ಹೌದು ಹೌದು, ತಾಯಿಯ ಗರ್ಭದಿಂದ ಲೋಕದ ಬೆಳಕನ್ನು ಕಂಡವನಲ್ಲವೇ ನಾನು. ಹಾಗಾಗಿ ನನ್ನ ಕಣ್ಣಲ್ಲೂ ಕಣ್ಣೀರು ಬರುವುದು ಸಹಜ. ಒಳಗಿರುವುದು ಪರಮ ಪುರುಷನ ತೇಜಸ್ಸಾದರೂ ಹೊರಗಿರುವುದು ಮೃನ್ಮಯವಾದಂತಹ ದೇಹ ಅಲ್ವೇ. ಪಂಚಭೌತಿಕವಾದಂತಹ ದೇಹ ಪಂಚಭೂತಗಳಲ್ಲಿ ಲೀನವಾಗಲೇಬೇಕು ತಾನೆ. ಮಾನವ ಅವತಾರಿಯಾದಂತಹ ನಾನು ಇಲ್ಲಿರುವಾಗ ನನ್ನ ಕಣ್ಣಂಚಲ್ಲಿ ನೀರು ಬರುವುದು ಸಹಜ. ಏನು ಮಾಡೋಣ? ಕಲಿಯುಗ ಪ್ರಾರಂಭವಾಗಿ 25 ಸಂವತ್ಸರಗಳೇ ಕಳೆದು ಕಲಿ ಹೇಳ್ತಾ ಇದ್ದಾನೆ, ಕೃಷ್ಣ ನೀನು ಪಾದವನ್ನು ತೆಗಿ, ನಾನು ಕಾಲೂರಬೇಕು ಎನ್ನುವ ಹಾಗೆ. ಹೌದು, ಕಲಿ ಬಂದಾದ ಮೇಲೆ ನನಗಿನ್ನ ಏನು ಕೆಲಸ ಇದೆ? ಹೋಗಲೇಬೇಕು, ನಾನು ಹೋಗಲೇಬೇಕು. ಹಾಗಾಗಿ ನಾಡನ್ನು ಬಿಟ್ಟು ಬಹುದೂರ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದೂರ ನಡೆಯುತ್ತಾ ಇದ್ದೇನೆ. ಕಾಣಬಾರದೆ ಪ್ರವಾಸ ಕ್ಷೇತ್ರ. ಲಕ್ಷೋಪಲಕ್ಷ ಯಾದವ ವೀರರು ತಮ್ಮಲ್ಲಿ ಬಡಿದಾಡಿ ರಕ್ತ ಸಿಕ್ತವಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ಮಗನಾದಂತಹ ಸಾಮನ ಬರುತ್ತದೆ. ದುಷ್ಟದ್ಯುಮ್ನ, ಅನಿರುದ್ಧ ದ್ವಾರಕ್ಕೆ ಮುಳುಗುತ್ತಾ ಇದೆ. ದ್ವಾರಕ್ಕೆ ಮುಳುಗುತ್ತಾ ಇದೆ. ದ್ವಾಪರೆ ಕ್ಷೀಣವಾಗುತ್ತಾ ಇದೆ. ಹೌದು, ಇರಬಾರ್ದು, ನಾನೆಲ್ಲಿ ಇರಬಾರ್ದು. ದೃಢ ನಿರ್ಧಾರವನ್ನು ಮಾಡಿದ್ದೇನೆ. ಏಕಾಂಗಿಯಾಗಿ ಮುಂದೆ ಸಾಗುತ್ತಾ ಇದ್ದೇನೆ. ನಡೆದು ದೇಹ ಕೃಶವಾಗಿದೆ. ನಿಶಕ್ತನಾಗಿದ್ದೇನೆ. ವಿಶ್ರಾಂತಿ ಬೇಕು, ನನಗೆ ವಿಶ್ರಾಂತಿ ಬೇಕು. ಎಲ್ಲಿ 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 ಕಾಣುತ್ತಾ ಇದೆಯಲ್ಲ ವಿಶಾಲವಾದಂತಹ ಆಲದೆಲೆ ನನಗೂ ಅದೇನೋ ಸಂಬಂಧ. ಹೌದು, ಆಲದ ಮರದ ಬುಡದಲ್ಲಿ ಇಂದಿನ ಕುರೆಯ ಸೂರ್ಯಾಸ್ತವನ್ನು ನಾನು ಕಾಡಬೇಕು. ಆಲದ ಮರ ನೆರಳನ್ನು ಮಾತ್ರವೇ ಕೊಡುತ್ತದೆ, ಬೇರೆ ಫಲಗಳನ್ನದು ಕೊಡುವುದಿಲ್ಲ. ಹಾಗೆಂದು ತಮ್ಮ ಬೇಟೆಗಾಗಿ ಯಾವ ಮೃಗಗಳು ಅಲ್ಲಿ ಬರುವುದೂ ಇಲ್ಲ. ಆದ್ದರಿಂದ ನನ್ನ ಬದುಕಿನ ಕೊನೆಯ ಸೂರ್ಯಾಸ್ತವನ್ನು ಕಾಣುವುದಕ್ಕೆ ಯಾರು ಬಾರದೇ ಇರುವಂತಹ ಪ್ರದೇಶವೇ ಅತ್ಯಂತ ಸೂಕ್ತ ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಹೌದು, ಕಾಣ್ತಾ ಇರುವಂತಹ ಆಲದ ಮರದ ಕೆಳಗಡೆ ಬಲಗಾಲಿನ ಮೇಲೆ ಎಡಗಾಲನ್ನು ಹಾಕಿ ಅಂತರ್ಮುಖಿ ಆಗುತ್ತೇನೆ.
ಕಾಟಲಿ ಮೃಗಗಳ ಕಾಟದ ತಿಳಿಯುತ್ತ ಕೋಡಿ ಇಲ್ಲದ ಜನಗೂಡು ತತ್ವರಿದ್ದದಿ ಬೇಟೆಯಾಡುತ್ತಾ ಬಂದರಾಗ ಕಿರಿದು ದೂರದಿ ಪದೇವರೆಯಲೆಯ ಹೊಳವೆಂದು ಪ್ರವೇಶಿ ಬರಿತದೆ ಶರವನೆ ಸಿಗ ಬೇಟೆಯಾಡುತ್ತಾ ಮುಂದೆ ಬಂದೆ. ಜಿಂಕೆಯೊಂದು ನನ್ನ ಕಣ್ಣಿಂದ ತಪ್ಪಿಸಿ ಮುಂದೆ ಹೋಯಿತು. ಓ ಹೋ ಹೋ ಹೋ, ಆ ಆಲದ ಮರದ ಹಿಂದೆ ಅದರ ಚಲನವಲನ ಕಾಣುತ್ತಾ ಉಂಟು. ಅದರ ಚಲನವಲವನ್ನು ಗುರಿಯಾಗಿಸಿಕೊಂಡು ಒಂದು ಬಾಣವನ್ನು ಪ್ರಯೋಗಿಸುತ್ತೇನೆ. ನೆತ್ತರುಗಿದುದು ಚರಣದಲ್ಲಿ ಹರಿದೆತ್ತಿಗೇರಿದನು ಕರದಲ್ಲಿ ಒತ್ತುತ್ತ ಧರವ ಕಚ್ಚಿ ಸೈರಿಸಿಕೊಂಡ ಮುರಮಥನ ಆಲದ ಮರದ ಕೆಳಗಡೆ ಅಂತರ್ಮುಖಿಯಾಗಿದ್ದೆ. ಎಲ್ಲಿಂದಲೋ ಬಂದಂತಹ ಚೂಪಾದ ಬಾಣವೊಂದು ನನ್ನ ಪಾದವನ್ನೇ ತಾಗಿತಲ್ಲ. ಆದ ನೋವನ್ನು ಸಹಿಸುವುದಕ್ಕೆ ಆಗುವುದಿಲ್ಲ. ಅವಳು ಗಚ್ಚಿ ಆ ನೋವನ್ನು ಸಹಿಸುತ್ತಾ ಇರೋದು ಬಿಟ್ರೆ ನನಗೆ ಬೇರೇನೂ ಮಾಡುವುದಕ್ಕೆ ಆಗುವುದಿಲ್ಲ. ಆದ ಗಾಯವನ್ನು ಒತ್ತುತ್ತಾ ನೋವನ್ನು ಸಹಿಸುವ ಪ್ರಯತ್ನವನ್ನು ಮಾಡ್ತೇನೆ. ಬಿದ್ದು ಮುಖ ಬಿಲುತ್ತಾಗ ವ್ಯಾಧಲಿ ಹೊತ್ತು ಕಳೆಯದಿ ಬಲ್ದು ಕಳ್ಳ ಚಿತ್ತ ಜಯ್ಯನು ಘಾಸ ವಿಡಿದಿಯ ಚರಣ ಕಮಲವನು ಏನದು ಶಬ್ದ ಕೇಳಿಸುತ್ತಾ ಉಂಟಲ್ಲ? ಯಾರೋ ಒಬ್ಬಿಡುತ್ತಿದ್ದಾರೋ ಅಂತ ಶಬ್ದವನ್ನೇ ಆಲಿಸುತ್ತಾ ಮುಂದುವರಿತೇನೆ. ಚರಣಾದ್ಯದಡಿಯಲ್ಲಿ ಹೊರಳಿಗೋಳಿಡುತ್ತಾಗ ಹರ ಹರ ಏನು ತೀದೆ ತಾನು ಸುರನದಿ ಯುದಿಸಿದ ಪರಮ ಪಾವನ ಪಾದ ಪರಮ ಪಾತಕಿ ಘಾತಿಸಿದೆನು ಚರಣಾಬ್ಜದೆಡೆಯಲ್ಲಿ ಹೊರಳಿ ಗೋಳಿಡುತ್ತಾಗ
ಶಿಕ್ಷೆ ದೇವ. ನಳಿನಾಕ್ಷ ಮೊಗ ಎತ್ತಿ ಕರೆದು ಕೇಳಿದನಾಗ ಎಲೆ ವ್ಯಾಧಿಯರುಲಿ ಅಳುವುದೇತಗೆ ಅಪರಾಧವೇನಾಯ್ತು ಅಳುವುದೇತಗೆ ಅಪರಾಧವೇನಾಯ್ತು ಕೆಳಬಳಿಸುತ್ತಯೋದನವಾಗಿ ನಳಿನಾಕ್ಷ ಮೊಗವಿತ್ತು ಕರೆದ ಅಯ್ಯ ನಿಷಾದ, ನನ್ನ ಪಾದಕ್ಕೆ ಎಲ್ಲಿಂದಲೋ ಒಂದು ಬಾಣ ಬಂದು ತಾಗಿತಯ್ಯ. ಅದರ ನೋವನ್ನು ಅದರಗಳನ್ನು ಕಚ್ಚಿ ನಾನು ಸಹಿಸ್ತಾ ಇರಬೇಕಾಗಿದ್ರೆ ನೀನು ಓಡಿ ಬಂದವ. ನನ್ನಿಂದ ತಪ್ಪಾಯಿತು ಅಂತ ಹೇಳ್ತಾ ಇದ್ದಿ. ನನ್ನ ಪಾದ ಮೂಲದಲ್ಲಿ ಕುಸಿದು ಕುಳಿತಿದ್ದಿ. ಕಣ್ಣೀರನ್ನು ಹಾಕುತ್ತಾ ಅಡುತ್ತಾ ಇದ್ದಿ. ಯಾರಯ್ಯ ನೀನು? ಕಾಣುವುದಕ್ಕೆ ಬೇಡನ ಹಾಗೆ ಯಾಕೆ ಅಳ್ತಾ ಇದ್ದಿ? ಏನು ಅಪರಾಧ ಮಾಡಿದೆ ನೀನು? ಏನಯ್ಯ ವಿಚಾರ? ಕರುಣ ಸಾಗರ ಕೇಳು ವನದಲ್ಲಿ ತರಿದುಂಬ ತಿರಿದುಂಬ ಜರನೆಂಬ ವ್ಯಾಧನಾದಿ ತರಿದಿಲ್ಲ ಶಿರವ ಪಾಪ ಕೀಲಿ ವೃತ್ತಿಯ ತೋರು ದೇವಾ ತರಿದಿಲ್ಲ ಶಿರವ ಪಾಪಕ್ಕೆ ನಿವೃತ್ತಿಯ ತೋರು ಇರಲಾರೆ ಧರೆಯುಳಿನೆಲು ಕರುಳ ಸಾಗರ ಕೀಳು ವನದಲ್ಲಿ ತಿರುದುಂಬ ಜರನೆಂಬ ವ್ಯಾಧನ ನೀನು ರಂಗ ಯಾದ ಈ ಕಾಡ ಕಿರಾತ ನಾನು ಜರನೆಂಬುದಾಗಿ ದೇವ, ಯಾವುದೋ ಮೃಗವನ್ನಟ್ಟಿಕೊಂಡು ಬಂದಂತಹ ನಾನು ಆ ಮೃಗಕ್ಕೆಂದು ಬಾಣ ಪ್ರಯೋಗವನ್ನು ಮಾಡಿದ್ದೇನೆ. ಅದು ಬಂದು ಘಾಸಿಸಿ ಯಾರಿಗೆ? ಓ ದೇವ, ಈ ತಪ್ಪನ್ನು ಮಾಡಿದಂತಹ ನಾನಿನ್ನು ಮುಂದೆ ಇರಲಾರೆ. ದೇವ, ನನಗೆ ಸಾವೇ ಗತಿ ದೇವ. ಬೇಡ 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 ಮರುಗದಿರಿ ಮರುಗಬೇಡ. ನಿಯತಿಯಲ್ಲ ಅತಿಕ್ರಮಿಸಿ ರೂಢಿಯೊಳಗಾರಿಗಳಾಗೆ ನಿಯತಿಯಲ್ಲ ಅತಿಕ್ರಮಿಸಿ ರೂಢಿಯೊಳಗಾರಿಗಳ ಹಿಂದೆ ತ್ರೇತೆಯುಳು ತ್ರೇತೆಯುಳಾಲು ಬೇಡ ವೃತ್ತಿಯುಳಿಂದ್ರನಲ್ದನನ ಕೊಲ್ದಿರುವ ಕೃತಿಗಿರುವೆ ಪ್ರಾಯಶ್ಚಿತ್ತ ಹಿಂದೆ ತ್ರೇತೆಯುಳಾಲು ಬೇಡ ವೃತ್ತಿಯುಳಿಂದ್ರನ
ಯೋಚಿತ ಬೇಡ ಮರುಗದಿರಿ ನಿಯತಿಯಲ್ಲ ಅತಿಕ್ರಮಿಸಿ ರೂಢಿಯೊಳಗಾರಿಗಳ ಹಾಗೆ ಆ ಕಳೆದು ಹೋದಂತಹ ಘಟನೆಗೆ ಪಶ್ಚಾತ್ತಾಪವನ್ನು ಪಡುತ್ತಾ ಆತ್ಮಾಹುತಿಗೆ ಮುಂದಾಗುತ್ತಿದೆಯಲ್ಲ, ಬೇಡ ಬೇಡವಪ್ಪ. ಈ ಕೃತಿಯಲ್ಲಿ ನಿನ್ನ ಕರ್ತೃತ್ವ ಏನು ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಸಿಗುವಂತಹ ಉತ್ತರ ಶೂನ್ಯವೇ ಹೌದು. ಅಯ್ಯ, ಈ ಪ್ರಪಂಚದಲ್ಲಿ ನಿಯತಿಯನ್ನು ಅತಿಕ್ರಮಿಸುವುದಕ್ಕೆ ಯಾರಿಂದ ಸಾಧ್ಯ ಹೇಳು? ನಾನು ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮನಾಗಿದ್ದೆ. ಆ ಸಂದರ್ಭದಲ್ಲಿ ಇಂದ್ರನಂದನನಾದಂತಹ ವಾಲಿಯನ್ನು ನಿನ್ನದೇ ಆದಂತಹ ಬೇಡ ವೃತ್ತಿಯಲ್ಲಿ ಮರದ ಮರೆಯಲ್ಲಿ ನಿಂತು ಬಾಣಪ್ರಯೋಗ ಮಾಡಿಕೊಂಡವನಿದ್ದೇನೆ. ಅವನಿಗೆ ಅನೇಕ ಸಾಂತ್ವನದ ನುಡಿಗಳನ್ನು ನಾನು ಹೇಳಿದ್ರೂ ಕೂಡ ಅವನ ಸಹಧರ್ಮಿಣಿಯಾದಂತಹ ತಾರಾದೇವಿಯ ದುಃಖದ ಶೇಷ ಹಾಗೆಯೇ ಉಳಿದಿತ್ತು. ಅದೇ ವಾಲಿ ಈ ಯುಗದಲ್ಲಿ ಬೇಡನಾಗಿ ಜರನಾಗಿ ನೀನು ಜನಿಸಿದವನಿದ್ದೆ. ದುರಾಸರ ಶಾಪ ಇತ್ತು. ಯಾದವರು ತಮ್ಮಲ್ಲಿ ಹೊಡೆದಾಡಿ ಸಾಂಬ ಹಡಿದಂತಹ ಒನಕೆಯ ಕಾರಣದಿಂದ ಅವರು ಸರ್ವನಾಶ ಆಗಲಿ ಎನ್ನುವ ಹಾಗೆ ಅದೇ ಒನಕೆಯನ್ನು ಪ್ರಭಾಸ ಕ್ಷೇತ್ರದಲ್ಲಿ ತಿಕ್ಕಿ ಚೂರಿಸಿದಂತಹ ಸಂದರ್ಭ ಕಟ್ಟ ಕಡೆಯ ತುಂಡೊಂದು ಹಾಗೆಯೇ ಉಳಿಯುತ್ತಯ್ಯ. ಆ ತುಂಡು ನಿನ್ನದ್ದಾದಂತಹ ಬಾಣದ ಮೊನೆಯಲ್ಲಿತ್ತು. ಅದು ನನ್ನ ಪಾದವನ್ನು ತಾಗಿತ್ತು. ಅಷ್ಟು ಮಾತ್ರವಲ್ಲದೆ ಒಣಕೆಯನ್ನು ಚೂರ್ಣಿಸಿದಂತಹ ಆ ಹುಡಿಗಳು ಶೇಖರಗೊಂಡು ಜೊಂಡು ಹುಳ್ಳುಗಳಾಗಿ ಬೆಳೆದಿತ್ತು. ಆ ಜೊಂಡು ಹುಳ್ಳುಗಳನ್ನೇ ಹಿಡಿದು ಹೊಡೆದಾಡಿ ಬಡಿದಾಡಿ ನಮ್ಮವರೆಲ್ಲರೂ ಪ್ರಾಣವನ್ನು ತೆತ್ತರು. ಅಯ್ಯ, ಇದಕ್ಕೆ ನೀನು ನೊಂದುಕೊಳ್ಳಬೇಡ. ನಿನ್ನದ್ದಾದ ಹಿನ್ನೆಲೆ ಹೀಗಿರುತ್ತಾ, ನಮ್ಮವರ ಶಾಪವಾಕ್ಯವೂ ಹೀಗಿರುತ್ತಾ, ಈ ಘಟನೆಯಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ನೊಂದುಕೊಳ್ಳಬೇಡ. ಈ ಜಗದ ವ್ಯವಹಾರ ಇಂದಿಗೆ ನಿನ್ನದು ಮುಗಿದು ಹೋಯಿತು. ವಾಲಿಯಾಗಿ ಬಂದ, ಇಂದು ಜರನಾಗಿ ನೀನು ಇಲ್ಲಿದ್ದಿ. ಕರ್ಮವನ್ನು ನೀನು ಮುಗಿಸಿ ಹೋಗಿದ್ದ. ನಿನ್ನ ಯಾವ ದೋಷವಿಲ್ಲ. ಎಲ್ಲವನ್ನು ನಿನ್ನಿಂದಲೇ ನಾನು ಮಾಡಿಸಿದ್ದೇನೆ ಎನ್ನುವ ಹಾಗೆ ತಿಳಿದು ನಿನಗೆ ಪರಮ ಪದವಿಯನ್ನು ಇತ್ತಿದ್ದೇನೆ. ಹೋಗೈ ಹೋಗೈ. ಸ್ಮರಿಸಿದನು ಶತಪತ್ರ ನೇತ್ರನು ಸುರಮುನಿಯ ಆ ಕ್ಷಣಕ್ಕೆ ಸ್ಮರಿಸಿದನು ಶತಪತ್ರ ನೇತ್ರನು ಸುರಮುನಿಯ ಆ ಕ್ಷಣಕ್ಕೆ ನಾರದ ಹರಿಯ ಸಮ್ಮುಖ ಕೈದಿ ಕಾಣುತ್ತ ದುರಿತ ಹರನ ಹರಿಯ ಸಮ್ಮುಖ ಕೈದಿ ಕಾಣುತ್ತ ದುರಿತ ಹರನ ಸ್ಮರಿಸಿದನು.
ನಡೆದು ಹೋಗುತ್ತಾ ಇದೆ. ಒಬ್ಬನನ್ನು ಕಾಣಬೇಕು. ನನ್ನ ಬದುಕಿನಲ್ಲಿ ಅತೀ ಮುಖ್ಯವಾದ ಪಾತ್ರ ವಹಿಸಿದವನಾತ, ನನ್ನ ಆಪ್ತ ಸಖ. ನಾನು ಅವನಿಗೆ ಭಾವನೂ ಹೌದು. ಪಾರ್ಥ ಮಧ್ಯಮ ಪಾಂಡವನಾದಂತಹ ಅರ್ಜುನನನ್ನು ಕಾಣಬೇಕು ಎನ್ನುವ ಹಾಗೆ ಬಯಸಿದ್ದೇನೆ. ನಾರದರಿಗೆ, ದೇವರ್ಷಿಗಳಾದ ನಾರದರಿಗೆ ಸೂಚನೆಯನ್ನು ನೀಡಿದ್ದೇನೆ. ಪಾರ್ಥನನ್ನು ಈ ಕಡೆಗೆ ಬರ ಹೇಳುವಂತೆ ಹೇಳಿದ್ದೇನೆ. ಅವನ ಬರೋಣದ ನಿರೀಕ್ಷೆಯಲ್ಲಿ ನಾನಿರುತ್ತೇನೆ. ನರನು ನೋವನು ಕಳೆದು ನಗುವನು ಹೀಗೆ, ನರನು ನೋವನು ಕಳೆದು ನಗುವನು ತರುವ ಕರುಣ ಕಿರಳಿಗೆ ಏರಿತು ಚರಣ ದುಂಗುಟದಿಲ್ದ ಶಿರ ಪರ್ಯಂತ ವೇದನೆ ಚರಣ ದುಂಗುಟದಿಲ್ದ ಶಿರ ಪರ್ಯಂತ ವೇದನೆಯು ಆಗುತ್ತಾ ಇಲ್ಲ. ಚರಣದ ಉಂಗುಷ್ಟದಿಂದ ಆರಂಭವಾದಂತಹ ನೋವು ಶಿರ ಪರ್ಯಂತರ ಪಸರಿಸ್ತಾ ಇದೆ. ತಡೆದುಕೊಳ್ಳುವುದಕ್ಕೆ ಆಗುತ್ತಾ ಇಲ್ಲ. ಲೋಕದಲ್ಲಿ ಯಾರೇ ಕಣ್ಣೀರನ್ನು ಹಾಕಿದ್ರೆ ಅವರ ಕಣ್ಣೀರನ್ನು ಒರೆಸುವುದಕ್ಕೆ ನನ್ನ ಶಲ್ಯ ಆ ಹೊತ್ತಿಗೆ ಸಿದ್ಧವಾಗ್ತಾ ಇತ್ತು. ಆದರೆ ಈ ಹೊತ್ತಿಗೆ ನನ್ನ ಕಣ್ಣೀರನ್ನು ಒರೆಸುವುದಕ್ಕೆ ಯಾವ ಜೀವಿಯೂ ಇಲ್ಲವಾಗಿರುವುದಲ್ಲ. ಅಮ್ಮ 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 ಮರುಗಿದನು ಹರಿನೋವ ಸಹಿಸದೆ ಕರೆದ ಅಮ್ಮ ಎನ್ನುತ್ತ ಆರ್ತರ ಪೊರೆವ ಆರ್ತರ ಪೊರೆವ ನಿಂಗಿತ ಇನಿತಾತೆ ನರರ ಪಾಡೇನು ಮರುಗಿದ ಹರಿಯೇ ಮರುಗಿದ ಅಯ್ಯೋ ನೋವು ನೋವು ಆಗುತ್ತಾ ಇಲ್ಲ. ತಡೆಯೋದಕ್ಕೆ ಆಗ್ತಾ ಇಲ್ಲ. ಏನು ಅಮ್ಮ 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 ಕರುಳಿನ ಕರೆಯು ತೆಚ್ಚರಿಸಿ ಶೋಧಿಯೋವು ಕರುವಿನ ಕರೆಯು ತೆಚ್ಚರಿಸಿ ಶೋಧಿಯೋವು ಕರುವಿನಂಬಾರವ ಕೇಳಿ ನೊರೆವಾಲ ನುಡಿಸಿಲೋಡುತ್ತ ಬಹ ಕಪಿಲೆಯ ತೆರದಿ ಓಡಿ ಕಪಿಲೆಯ ತೆರದಿ ಓಡಿ ಬಂದಳ ಎಡೆಗೆ ಮಗನೇ ಮಗನೇ ಆ
ಅರ್ಥಧ್ವನಿ ನನ್ನ ಮಗನದು. ಹೋಗಬೇಕು ಹೋಗಬೇಕು ಹೋಗ್ತೇನೆ. ಕೃಷ್ಣ 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 ಎಲ್ಲಿದ್ದೀಯ ಮಗನೇ? ಕೃಷ್ಣ 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 ಕೃಷ್ಣ. ವೃಕ್ಷ ಮೂಲದಿ ಕುಳಿತ ಏನು ಅಲ್ಯ ಮಾನಸಲಾಗಿ ಅಕ್ಷಿಯು ಜಲಧಾರಿಸು ಏನು ಮಗನೇ? ಪಕ್ಷಿವಾಲಲಿರಿ ಕಾಡುತ್ತಲ ಮಾತೆ ಈಕ್ಷಿಸಲಾರದೆ ಕುಸಿದು ಮಗನೇ ಏನಾಯ್ತಯ್ಯೋ ಸಿರಿಪಾದದಲ್ಲಿ ನೆತ್ತರುಗಿಯುತ್ತಲಿದೆ ಕಾಣಲಾರೆ. ನಗು ಸೂಸುತಿಯಲಿಲ್ಲ ಚೆಲುಮೊಗ ಕಲ್ದಿಯ ಮಗನೇ ನಗು ಸೂಸುತಿಯ ನಿಲ್ಲ ಚೆಲುಮೊಗ ಕಲ್ದಿಯ ಬಗೆಯೇನು ಬಗೆಯೇನು ಇಲ್ತು ಮಗನೇ ಮಗನೇ ಏನಾಯ್ತು ಮಗನೇ ಮಗನೇ ಕೃಷ್ಣ ಮಗನೇ ಮಗನೇ ಅಮ್ಮ ಎಂದು ಕೂಗುವಂತಹ ಆರ್ತ ಧ್ವನಿ ಕೇಳಿಸಿತು ಮಗನೇ. ಓಡೋಡಿಕೊಂಡು ಬಂದೆ. ಅಯ್ಯೋ ಮಗನೇ, ಬಂದು ನೋಡಿದ್ರೆ ಏನು ನಿನ್ನ ಸ್ಥಿತಿ ಮಗನೇ? ಅಯ್ಯೋ ಆ ನನ್ನ ಕಣ್ಣಿ ಹೋಗಿದೆ, ಕಣ್ಣೀರು ಸುರಿಸ್ತಾ ಇದ್ದಿ. ನಿನ್ನ ಮುಖ ಕೃಷ್ಣ, ಅಯ್ಯೋ ಅಯ್ಯೋ ರಕ್ತ ರಕ್ತ, ಏನು ಕಂದ ಇದು? ಏನು ಏನು ಕಂದ? ತಾಯಿಲಿಲ್ಲಯ ಕೈ ಹಾಲು ಬೆಣ್ಣೆಗೆಳುಡು ಆಯಿತು ಕಾಲ ಇನ್ನೆಷ್ಟೋ ತಾಯಿಲಿಲ್ಲಯ ಕೈಯ ಹಾಲು ಬೆಣ್ಣೆಗೆಳುಡು ಆಯಿತು ಕಾಲ ಅದೆಷ್ಟೋ ತೋಯ ಜಾದಳ ಬಿಟ್ಟು ಪೂಜೆ ಗೈದಿಯನು ತೋಯ ಜಾದಳ ಬಿಟ್ಟು ಪೂಜೆ ಗೈದಿಯ ಓರ್ವೆ ಈ ಅವಸ್ಥೆಗೆ ನೋಯಬೇಡ ತಾಯಿ, ಈ ಅವಸ್ಥೆಗೆ ನೋಯಬೇಡ ತಾಯಿ. ನಿನ್ನಯ ಕೈಯ ಹಾಲ ಬೆಳ್ಳಿಗೆಳುಂಡು
ಕಾಲಗಿತ್ತು ಕಾಲಗಿಲ್ಲಿಟ್ಟು ಅಮ್ಮ ಅಮ್ಮ ಜಗದ ಬೆಳಕನ್ನು ನಾನು ಕಾಣುವುದಕ್ಕೆ ತನ್ನ ಗರ್ಭದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾಳೆನ್ನು ಒಂದೇ ಒಂದು ಕಾರಣವನ್ನು ಬಿಟ್ಟರೆ ದೇವಕಿ ದೇವಿಗೂ ನನಗೂ ತಾಯಿ ಮಗನ ಸಂಬಂಧ ಅಷ್ಟಕ್ಕಷ್ಟೇ. ನಿನ್ನ ಮಮತೆಯ ಮಡಿಲಲ್ಲಿ ಬೆಳೆದಂತಹ ಕಂದ ನನ್ನ ಮಗನೇ. ಅಮ್ಮ, ಮಗು ಎನ್ನುವಾಗ ಯಾವತ್ತೂ ನೀನು ಕರೆಯುತ್ತಾ ಇದ್ದವಳು ತಾಯಿ. ಅಮ್ಮ, ನಿನ್ನ ಕೈಯ ಹಾಲು ಬೆಂದೆಗಳನ್ನು ತಿಂದು ಸುಪುಷ್ಟವಾಗಿ ಉಳಿದಂತಹ ದೇಹ ಅಮ್ಮ. ಲೋಕವೇ ಹಾಡಿ ಹೋಗಲಿಕ್ಕೆ ಆಡಿಸಿದಳು ಯಶೋದೆ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಎಂಬ ಹಾಗೆ ಜಗದ ಎಲ್ಲ ಮಾತೆಯರಿಗೆ ತಮ್ಮ ಮಕ್ಕಳನ್ನು ಆಡಿಸುವುದಕ್ಕೆ ಒಂದು ಅವಕಾಶವನ್ನು ಆದರ್ಶವನ್ನು ಒದಗಿಸಿಕೊಟ್ಟವಳು ನೀನು ತಾಯಿ. ಹತ್ತಾಗ ಮುತ್ತಿಟ್ಟು ಹಸಿದಾಗ ತುತ್ತಿಟ್ಟು ಸಾಕಿ ಸಲಹಿದಂತಹ ಮಹಾಮಾತೆ ನೀನು ಅಮ್ಮ. ನೀನು ನನ್ನ ಪಾದ ಕೆಂಪಾಗಿರುವುದನ್ನು ಕಂಡು ಹೌದು ಮಗನೇ, ರಕ್ತ ಎನ್ನುವ ಹಾಗೆ ಭ್ರಮಿಸಬೇಡ ತಾಯಿ. ಏನು ಮಗನೇ? ಒಬ್ಬ ಭಾಗವತ ಬಂದನಮ್ಮ, ಕೆಂದಾವರೆ ಹೂವನ್ನು ನನ್ನ ಪಾದದಲ್ಲಿಟ್ಟು ಅರ್ಚಿಸಿ ಪೂಜಿಸಿ ಹೋಗಿದ್ದಾನೆ ತಾಯಿ. ಇದು ರಕ್ತ ಅಲ್ಲ ಅಮ್ಮ, ಇದು ರಕ್ತ ಅಲ್ಲ ಮಗನೇ. ಭಕ್ತನೊಬ್ಬ ಅರ್ಚಿಸಿ ಹೋದಂತ ಹೂವೇ ಇದು. ಸಟೆಯಾಡುವೆಯ ಮಗನೇ, ಸಟೆಯಾಡುವೆಯ. ಸಟೆಯಾಡಿ ಜನರಿಯ ಗೋಳುವೆಯೇಕೆ ಸಟೆಯಾಡಿ ಜನರಿಯ ಗೋಳುವೆಯೇಕೆ ದಿಟವಾಗಿ ಬೇಳು ಬೇಳೆನುತ್ತ ಹಠ ಬಿಡಿದ ಮಾತೆ ಕೇಳೆ ಗೋವಿಂದ, ಹಠ ಬಿಡಿದ ಮಾತೆ ಕೇಳಿ ಗೋವಿಂದನು ನಟನೆಯ ನುಡಿದಿಲ್ದ ನಿಜವ ಗೋವಿಂದ, ನಟನೆಯ ನುಡಿದಿಲ್ದ ನಿಜವಾಗ ಸಟೆಯಾಡ ಜನನೀಯ ಗೋಳುವೆಯುವೇಕೆ ಮಗನೇ. ಏನು ಗೊತ್ತಾಗುವುದಿಲ್ಲ, ಏನು ಹೇಳಿದಳು ಆಕೆ ನಂಬುತ್ತಾಳೆ ಎನ್ನುವಂತಹ ಕಾರಣಕ್ಕಾಗಿ ನನ್ನಲ್ಲಿ ಸುಳ್ಳಾಡುವೆಯ ಕಂದ. ಇಲ್ಲೋ ಅಮ್ಮ, ನಿನ್ನನ್ನು ಹೊಟ್ಟೆಯಲ್ಲಿ ಹೊರುವಂತಹ ಭಾಗ್ಯ ನನಗಿಲ್ಲದಿರಬಹುದು ಕಂದ. ಆದ್ರೆ ಮಡಿಲಲ್ಲಿ ಆಡಿಸಿ ಬೆಳೆಸಿದವಳು ನಾನು. ನಿನ್ನ ಬಗ್ಗೆ ಸಂಪೂರ್ಣವಾಗಿ ನನಗೆ ತಿಳಿಯದಿರಬಹುದು ಕಂದ. ಆದ್ರೆ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇನೆ. ನನಗೆ ವಯಸ್ಸಾಗಿದೆ, ಹೌದು. ನನ್ನ ಕಣ್ಣುಗಳಿಗೆ ವಯಸ್ಸಾಗಿದೆ, ಹೌದು ಕಂದ. ಅಮ್ಮ, ನನ್ನ ಕಣ್ಣುಗಳು ನನ್ನನ್ನು ಮೋಸ ಮಾಡಬಹುದು, ಸುಳ್ಳು ಹೇಳಬಹುದು. ಆದ್ರೆ ಈ ಕರುಳು, ಈ ಹೃದಯ ಸುಳ್ಳು ಹೇಳಲಾರದು ಕಂದ, ಸುಳ್ಳು ಹೇಳಲಾರದು.
ಜನನಿ ಭಾಗವತನೊಬ್ಬ ಬಂದು ಹೂವನ್ನಿಟ್ಟು ಹೋಗಿದ್ದಾನೆ. ಯಾಕೆ ಕಂದ ಸುಳ್ಳಾಡುವೆಯ? ಸತ್ಯ ಹೇಳು ಕಂದ, ಸತ್ಯ ಹೇಳು, ಸತ್ಯ ಹೇಳು. ಮಾತೆಯೇ ಏನು ಕಂದ ಕೇಳ. ಮಳ್ಳ ಮೆತ್ತಲಿ ಕೃಷ್ಣ ಎನ್ನುತ್ತಲೀ ಅಳ್ಳ ಚಾಡೆ ಪೇಳೆ ಕೋಪದೆ ಮಳ್ಳ ಮೆತ್ತಲು ಕೃಷ್ಣ ಎನ್ನುತ್ತಲೀ ಅಳ್ಳ ಚಾಡಿಯ ಪೇಳೆ ಕೋಪದೆ ಎಲ್ಲ ಬಡಿಯಲು ಬಾಯ ತೆರೆಯುತ್ತ ಎಲ್ಲ ಬಡಿಯಲು ಬಾಯ ತೆರೆಯುತ್ತ ತೋರ್ದೆ ಕೌತುಕ ಬಾಯ ತೆರೆಯುತ್ತ ತೋರ್ದೆ ಕೌತುಕವ ಇನ್ನುಳಿ ಸೈರಣೆಯ ತಳೆಯುವುದು ಮುಳ್ದಿನಲ್ದ ಬಿದಲ್ಲ ಇನ್ನುಳಿ ಸೈರಣೆಯ ತಳೆಯುವುದು ಮುಳ್ದಿನಲ್ದ ಬಿದಲ್ಲ ನೋಡಿ ಗೆಲ್ಲವಳ ತೋಬೆಗಳ ಎನ್ನುತ್ತಲೇ ಹರಿಯು ಬಾಯ್ದೆರೆದ ಹರಿಯು ಬಾಯ್ದೆರೆದ ಮಳ್ಳ ಮೆತ್ತನು ಕೃಷ್ಣ ಎನ್ನುತ್ತಲೇ ಅಳ್ಳ ಚಾಡೆ ಪೇಳೆ ಕೋಪದೆ ಎಲ್ಲ ಬಡಿಯಲು ಬಾಯ ತೆರೆಯುತ್ತ ತೋರ್ದೆ ಕೌತುಕವ ಅಮ್ಮ ಕೃಷ್ಣ ಬೆನ್ನೆ ಕದ್ದನಮ್ಮ, ಮಣ್ಣು ತಿಂದನಮ್ಮ ಎನ್ನುವ ಹಾಗೆ ಅನ್ನ ಬಲರಾಮನಿಂದಲ್ಲಿ ಚಾಡಿ ಮಾತನ್ನು ಹೇಳ್ತಾ ಇದ್ದಮ್ಮ. ಆ ದಿನಗಳೊಮ್ಮೆ ನೀನು ನೆನಪು ಮಾಡಮ್ಮ. ಆ ಹೊತ್ತಿಗೆ ಕೋಪದಿಂದ ನನ್ನ ಕೆನ್ನೆಗೆ ಹೊಡೆಯುವುದಕ್ಕೆ ನೀನು ಮುಂದಾದವು. ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವಲ್ವ ಅಮ್ಮ. ಯಾವ ಕೋಪವನ್ನು ತೋರಿಸಿದ್ರು ನನಗೆ ಆ ಹೊತ್ತಿಗೆ ನಿನ್ನಲ್ಲಿ ಕಂಡದ್ದು ಮಾತೆಯ ಮಮತಾಮ್ರದ ವಾತ್ಸಲ್ಯವನ್ನ ಅಮ್ಮ. ಜನನಿ, ಅದೆಷ್ಟೋ ಸಂದರ್ಭದಲ್ಲಿ ನೀನು ನನ್ನನ್ನು ಹೊಡೆಯುವುದಕ್ಕೆ ಬಂದಾಗ ನಾನು ಅಮ್ಮ ಅಂತ ಬಾಯಿ ತೆರೆಯುತ್ತಾ ಇದ್ದೆ. ಆ ಹೊತ್ತಿಗೆ ನನ್ನ ಬಾಯಲ್ಲಿ ನೀನು ಬ್ರಹ್ಮಾಂಡವನ್ನು ಕಂಡವಳಂತೆ ಅಮ್ಮ. ಬ್ರಹ್ಮಾಂಡವನ್ನು ಕಂಡೆಯೋ ಎನ್ನುವ ವಿಚಾರಕ್ಕಿಂತ ಹೆಚ್ಚಾಗಿ ಮಕ್ಕಳ ನಗುವಿನಲ್ಲೋ, ಆಟಪಾಠದಲ್ಲೋ, ವಾತ್ಸಲ್ಯದಲ್ಲೋ ಮಾತೆಯಾದವಳು ಬ್ರಹ್ಮಾನಂದವನ್ನು ಹೊಂದುತ್ತಾಳೆ ಅನ್ನುವುದೇ ಸತ್ಯ ತಾಯಿ. ಸತ್ಯ ಕಂದ. ಅಂದು ಬ್ರಹ್ಮಾಂಡವನ್ನು ಕಂಡ್ರೆ ಇಂದು ಅಂಥದ್ದು ಯಾವುದನ್ನು ಕಾಡುವುದಕ್ಕೆ ಸಾಧ್ಯವಿಲ್ಲಮ್ಮ. ಯಾಕೆ ಮಗನೇ? ಇಂದು ನಾನು ಬಾಯಿ ತೆರೆದೆ ಅಂತಾದ್ರೆ ಬ್ರಹ್ಮಾಂಡೋಪಮಯವಾದಂತಹ ನನ್ನ ನೋವುಗಳನ್ನು
ನನ್ನ ಒಳತೋಟಿಗಳನ್ನು ನೀನು ಕಾಣ್ತೀಯಮ್ಮ. ಹಾಗಾಗಿ ಬೇಡ, ಇನ್ನು ಮತ್ತೆ ನಿನ್ನ ಮುಂದೆ ನಾನು ಬಾಯಿ ತೆರೆಯಲಾರೆ ಅಮ್ಮ, ನಾನು ಬಾಯಿ ತೆರೆಯಲಾರೆ. ಕೃಷ್ಣ, ಒಗಟು ಆಗಿರುವಂತಹ ಮಾತುಗಳನ್ನು ಹೇಳಿಕೊಂಡು ಮಾತೆಯ ಮನಸ್ಸನ್ನು ಚಂಚಲಗೊಳಿಸುವುದಕ್ಕೆ ನೀನು ಪ್ರಯತ್ನಿಸುವೆಯಾ ಮಗನೇ? ಇಲ್ಲ ಮಗನೇ, ಏನಾಯ್ತು ಕಂದ? ಅಮ್ಮ, ಮತ್ತೆ ಬಾಯಿ ತೆರೆದರೆ ಅದನ್ನು ನೋಡುವ ಶಕ್ತಿ ಇದ್ದೇನೆ ಮಗನೇ. ಸೈರನ ಇದೆ ತಾನೇ? ಇದ್ದೇನೆ. ಇದೋ ನೋಡಮ್ಮ, ಇದೋ ನೋಡು, ಬಾಯಿ ತೆರೆದಿದ್ದೇನೆ. ಅಯ್ಯೋ, ಭಾರತಿ ಕರದೃಶ್ಯಗಾಡುದ ಚೀರಿದಳು ಕಮಲಾಕ್ಷಿ ಭಯದಲ್ಲಿ ವಾರಿ ಚಾಸಲ ಪಿತರು ಸಂತೈಸಿದ ಮಾತಿಗೆನು ಬೇಡ ಮಗನೇ, ಬೇಡ ಮಗನೇ, ಬಾಯಿ ಮುಚ್ಚು ಮಗನೇ. ನೋಡ್ಲಿಕ್ಕೆ ಆಗೋದಿಲ್ಲ ಮಗನೇ. ಏನು ಮಗನೇ ಇದು? ತೋರಿದ ವೈಫಲ್ಯವಿದಕ್ಕೆ ಇನ್ನಾರು ಹೊಣೆಗೆಲೆ ತಾಯೇ, ತೋರಿದಿದು ವೈಫಲ್ಯ ಇದಕ್ಕಿಲ್ಲಾರು ಹೊಣೆಗೆಲೆ ತಾಯೇ, ಕಳಚುವೆನು ಈ ರಸೆಯ, ಕಳಚುವೆನು ಈ ರಸೆಯ. ಬಲ್ದುಗಳನ್ನೆಲ್ಲ ಎಲ್ದೇಳ ಭುಜಾಕ್ಷಿಯ ಬಗೆಲ್ದೇಳು ಆ ಭುಜಾಕ್ಷಿ ಕಂಡೆಯ ತಾಯಿ, ಕೃಷ್ಣ ಮನದ ನೋವುಗಳನ್ನು, ಒಳತೋಟಿಗಳನ್ನು ನೋಡಿ ನೀನೇ ಕಣ್ಣಾರೆ ಕಂಡೇ ಅಲ್ವಮ್ಮ. ಲೋಕೋದ್ಧಾರಣದ ಪುಣ್ಯಮೂರ್ತಿ ಎನ್ನುವ ಹಾಗೆ ಹಾಡಿ ಹೊಗಳಿದಂತಹ ಭಜಗರ ಸಂಖ್ಯೆಗೆ ಈ ಜಗದಲ್ಲಿ ಕೊರತೆ ಇಲ್ಲ. ಲೀಲಾ ಮಾನುಷ ವಿಗ್ರಹ ಎನ್ನುವ ಹಾಗೆ ಹಾಡಿ ಹೊಗಳಿದ ಭಾಗದವರ ಸಂಖ್ಯೆಗೇನು ಕಡಿಮೆ ಇಲ್ಲ ತಾಯಿ. ಹೌದು. ಆದರೆ ವಾಸ್ತವದಲ್ಲಿ ನಾನೆಷ್ಟು ಎನ್ನುವುದನ್ನು ನೋಡಿದ್ರೆ ಅಲ್ಲಿ ತೋರಿದ ವೈಫಲ್ಯ ಅಮ್ಮ, ವೈಫಲ್ಯ. ಯಾಕೆ ಮಗನೇ? ಕೃಷ್ಣನ ವೈಫಲ್ಯದ ಕ್ಷಣಗಳನ್ನಮ್ಮ, ಕೃಷ್ಣನ ವೈಫಲ್ಯದ ಕ್ಷಣಗಳನ್ನು ನನ್ನ ಮಕ್ಕಳು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಸಂತಾನದವರು ಸುರೆಯನ್ನು ಕುಡಿದು ತಾವೇ ಹೊಡೆದಾಡಿ ಬಡಿತಾ ಇರುವಾಗ ಅವರನ್ನು ತಿದ್ದುವುದಕ್ಕೆ ನನ್ನಿಂದ ಆಗ್ಲಿಲ್ವಾ? ಇನ್ನು ಲೋಕದ ಉದ್ಧಾರ ನಾನು ಎಷ್ಟು ಮಾಡಿಯೇನಮ್ಮ? ಒಂದೊಮ್ಮೆ ಪಂಚ ಪಾಂಡವರ ವಲ್ಲಭೆಯಾದಂತಹ ಪಾಂಚಾಲಿ ತುಂಬಿದಂತಹ ಹಸ್ತಿನೆಯ ರಾಜ್ಯಸಭೆಯಲ್ಲಿ 2 ಕರಗಳನ್ನೆತ್ತಿ ಪ್ರಾರ್ಥಿಸಿದಳಮ್ಮ. ಕೃಷ್ಣ, ಮುಕುಂದ, ಮುರಾರಿ, ಅಚ್ಯುತ, ನನ್ನನ್ನು ಕಾಪಾಡು ಎನ್ನುವ ಹಾಗೆ. ಆ ಹೊತ್ತಿಗೆ ದ್ವಾರಕೆಯಿಂದಲೇ ಅಕ್ಷಯಾಂಬರ ಹೋಗಿತ್ತಮ್ಮ. ಈ ಹೊತ್ತು ನಡು ಮಧ್ಯಾಹ್ನ ನನ್ನ ಮಕ್ಕಳು ಮಾನಿನಿ ಸ್ತ್ರೀಯರ ಮಾನಾಪರಣವನ್ನು ಮಾಡ್ತಾ ಇದ್ದಾರೆ. ಅದನ್ನು ತಡೆಯುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲ ಅಮ್ಮ. ಸೋದರ ಮಾವನನ್ನು ಕೊಂದೆ ಅಮ್ಮ, ಮಾವನನ್ನು ಕೊಲ್ಲಿಸಿದೆ. ಕುರು ದಾರುಣಿಯಲ್ಲಿ ಒಂದಬ್ಬೆಯ ಉದರದಲ್ಲಿ ಜನಿಸಿದ 101 ಮಂದಿ ಮಕ್ಕಳನ್ನ ಧರ್ಮ ಸಂಸ್ಥಾಪನೆ ಎಂಬ ಮಹಾಯಜ್ಞದಲ್ಲಿ ಆಹುತಿಯಾಗಿಸಿದೆ ಅಮ್ಮ. ಕೊಲ್ಲಿಸಿದ್ದೇನೆ ಅಥವಾ ಕೊಂದಿದ್ದೇನೆ ಅನ್ನುವಂಥದ್ದು ತಿದ್ದುವುದಕ್ಕೆ ಆಗಲಿಲ್ಲ ಅನ್ನುವುದಲ್ವೇ ಅಮ್ಮ. ಜನನಿ, ಕೊನೆಯದಾಗಿ ಈ ಭುವಿಯ ಋಣವೂ ನನಗೆ ಮುಗಿದು ಹೋಯ್ತಮ್ಮ. ಹೌದೇ? ಕಳಚುವೆನು ಈ ರಸೆಯ ಬಂಧಗಳ, ಅದನ್ನು ಕಾಣುವಂತಹ
ನಿನಗೆ ಕಷ್ಟವಾದಿತಮ್ಮ. ಆ ದೃಶ್ಯಗಳನ್ನು ನೀನು ಕಾಣಲಾರೆ ತಾಯಿ. ಹೋಗಮ್ಮ, ಹೋಗು ಹೋಗು ತಾಯಿ, ಹೋಗು. ಕೃಷ್ಣ, ಜನನಿ, ನೀನೇ ಹೀಗೆ ನಿರ್ಧರಿಸಿದ ಮೇಲೆ ಬದಲಾವಣೆ ಮಾಡುವುದಕ್ಕ ನಾನ್ಯಾರು? ಆದ್ರೆ ಒಂದೇ ಒಂದು ಆಸೆ ಮಗನೇ, ಏನು ತಾಯಿ? ಸುತ್ತ ವಿನೋದದ ಲೀಲೆಗಳನ್ನು. ಶ್ರೀನಿವಾಸ ವಿಧಾನದಲ್ಲಿ ನಾಕ್ಷೋಣಿಯೊಳಗವತರಿಸಿ ಶ್ರೀನಿವಾಸ ಅಭಿಧಾನದಲ್ಲಿ ನಾಕ್ಷೋಣಿಯೊಳಗವತರಿಸಿ ಮುಲ್ದಕ್ಕೆ ನೀನು ಬಹುದೇ ಬಕುಳ ಮಾಳಿಕೆಯಾಗಿ ಕಲಿಯುಗದಿ ಮುಂದಕ್ಕೆ ನೀನು ಬಹುದೇ ಬಕುಳ ಮಾಲಿಕೆಯಾಗಿ ಕಲಿಯುಗದಿ ಸೋನು ನಿನಗಾಗಿ ತೋರುವೆ, ಸೋನು ನಿನಗಾಗಿ ತೋರುವೆ. ಮಾಲಿನಿ ಮಣಿಯಲ್ಲ ಮದುವೆಯ ಪೂರ್ಣ ವೈಭವಗಳಲ್ಲೂ ಪೂರ್ಣ ವೈಭವಗಳಲ್ಲೂ ಶೇಷಾಚಲದಿ ನೆಲೆಯಾಗಿ ಚಲದಿ ನೆಲೆಯಾಗಿ ಶ್ರೀನಿವಾಸ ವಿಧಾನದಲ್ಲಿನ ಕ್ಷೋಣಿಯೊಳಗವತರಿಪಿ ಮೂದಕಿಲೀನು ಬಹುದೀಪ ಕುಳಮಾಲಿಕೆಯಾಗಿ ಕಲಿಯುಗದಿಗೆ ಶ್ರೀನಿವಾಸ ಕಲ್ಯಾಣ ಆಗೆ ಲೋಕೋದ್ಧಾರ ಧರ್ಮೋದ್ಧಾರ ಅದನ್ನೇ ನೆಪವರಿಸಿ ಇರಿಸಿಕೊಂಡು ಯದುಕುಲದಲ್ಲಿ ಹುಟ್ಟಿ ಬಂದು ಈ ಕುಲವನ್ನೇ ನೀನು ಪಾವನಗೊಳಿಸಿದೆ. ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟದಿರಬಹುದು, ಆದರೆ ತಾಯ್ತನದ ಎಲ್ಲ ಸೌಭಾಗ್ಯಗಳನ್ನು ಕೊಟ್ಟವನಪ್ಪ ನೀನು. ಆದರೆ ತಂದೆ ತಾಯಿಗಳು ಬಯಸದೆ ಅದನ್ನೇ ಅಲ್ವಾ, ಮಕ್ಕಳ ಲೀಲಾ ವಿನೋದಗಳನ್ನು ಬೆಳೆದು ದೊಡ್ಡವರಾಗುವುದನ್ನು, ದೊಡ್ಡವರಾದ ಮೇಲೆ ಮದುವೆಯಾಗಿ ಮಕ್ಕಳು. ಮಗನೇ, ಅಮ್ಮ, ಅದೊಂದರಲ್ಲಿ ನಿನ್ನ ವೇದನೆ ನನಗೆ ಅರ್ಥ ಆಗ್ತಾ ಇದೆ ತಾಯಿ. ಹೌದು. ನನ್ನನ್ನು ಸಾಕಿ ಸಲಹಿದ ಮಹಾಮಾತೆಯ ಆಶೆಯನ್ನು ನಾನು ಖಂಡಿತ ಈಡೇರಿಸ್ತೇನಮ್ಮ. ಹೌದು. ಆದರೆ ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ ತಾಯಿ. ಯಾಕೆ ಮಗನೇ? ನಿನ್ನ ಆಶೆಯನ್ನು ಯಾವತ್ತೂ ಬಂಚಿಯಾಗಿಸುವುದಿಲ್ಲ ತಾಯಿ. ಮುಂದಕ್ಕೆ ಕಲಿಯುಗದಲ್ಲಿ ಶ್ರೀನಿವಾಸ ಎನ್ನುವಂತಹ ನಾಮದಿಂದ ನಾನು ಧರೆಗಳಿದ್ದೇನೆ. ನನ್ನ ಮಾತೆಯಾಗಿ ಬಕುಳಾದೇವಿ ಬಕುಳಾ ಮಾಳಿಕೆಯಾಗಿ ನೀನಿರಬೇಕು. ಆಕಾಶ ರಾಯನಲ್ಲಿ ಧಾರಿಣೀ ದೇವಿಯ ಮಗಳಾದಂತಹ ಪದ್ಮಾವತಿಯನ್ನು ವಿವಾಹವಾಗಿ ನಿತ್ಯ ನೂತನವಾಗಿ ಮಾವನಿಂದ ಬಳುವಳಿಯಾಗಿ ಬಂದಂತಹ ಮುತ್ತಿನ ಕಿರೀಟವನ್ನು ನೆತ್ತಿಯಲ್ಲಿ ಇಟ್ಟು ಪ್ರತಿನಿತ್ಯವೂ ನಿನಗೆ ಶ್ರೀನಿವಾಸ ಕಲ್ಯಾಣದ ಸುಮಧುರ ಕ್ಷಣಗಳನ್ನು, ಆ ಭವ್ಯ ವೈಭವವನ್ನು ಖಂಡಿತ ನಿನಗೆ ಕಾಣಿಸ್ತೇನಮ್ಮ. ನಿನ್ನ ಆಶೆಯನ್ನು ನಾನು ಈಡೇರಿಸ್ತೇನೆ. ಬಹಳಷ್ಟು ಸಮಯ ಆಯ್ತಮ್ಮ.
ಹೋಗು ತಾಯಿ ಹೋಗು. ಸುರಿಯುತ್ತಿ ಬಂತಹ ಈ ರಕ್ತಕ್ಕೆ ಇದು ನನ್ನ ಸೀರೆಯನ್ನು ಹರಿದು ಕಟ್ಟಿದ್ದೇನೆ ಮಗನೇ. ಹೋಗಮ್ಮ. ಬಿಟ್ಟು ಹೋಗುವೆ ಕಂದ, ಬಿಟ್ಟು ಹೋಗುವೆಯಾ ಹೋಗಮ್ಮ. ಕಂದ, ಕಂದ. ಆ ಕೃಷ್ಣ ಕೃಷ್ಣ ಯುದ್ಧ ಹಸ್ತಿಲೆ ಪುರದಿ ಪಾತ ಸಚ್ಚೆಯೋಳಿರಲು ನಿತ್ಯದಾಚಾರ ಮೊದಲಿಲ್ಲ ಏನಾಗಿ ಹೋಯಿತು ಅರ್ಜುನನ ಈ ದಿನದ ಬದುಕು? ಪ್ರತಿನಿತ್ಯವೂ ನಿಷ್ಠೆಯಿಂದ ಧರ್ಮದಿಂದ ಕಾರ್ಯವನ್ನೆಸಗುವಂತಹ ನಾನು ಈ ಹೊತ್ತು ನನ್ನ ಕರ್ತವ್ಯಕ್ಕೆ ಚ್ಯುತಿ ಮಾಡಿದ್ದೇನೆ. ಕರ್ತವ್ಯದಲ್ಲೂ ಪರಿನಿಷ್ಠನಾಗಿ ಬದುಕಿದಂತಹ ಅರ್ಜುನ ಈ ಹೊತ್ತು ಮಾಡಿದ್ದಾದರೂ ಏನು? ಎಂದಿನಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯಾನ್ನಿಕಗಳನ್ನು ಪೂರೈಸಿ ಭಗವಂತನ ನಾಮಸ್ಮರಣೆಯನ್ನುಗೈದು ಮುಂದಿನ ಕರ್ತವ್ಯಕ್ಕೆ ಅನಿಯಾಗುವ ಈ ಪಾರ್ಥ ಈ ದಿನ ಆ ಪ್ರಕ್ರಿಯೆಗೆ ಚ್ಯುತಿಯನ್ನು ತಂದಿಟ್ಟ. ಪೂರ್ವಾಂಬುದಿಯಲ್ಲಿ ಕರ್ಮಸಾಕ್ಷಿಯಾದಂತಹ ಭಗವಂತ ಮೇಲೇರಿ ಅದೆಷ್ಟೋ ಹೊತ್ತಿನ ನಂತರ ಶಯನಾಗ್ರಹದಿಂದ ಎದ್ದವ ನಾನು. ಯಾಕೆ ಹೀಗೆ ಅಂತ ಅರ್ಥವಾಗುತ್ತಾ ಇಲ್ಲ. ದಶನಾಮಗಳಲ್ಲಿ ಒಂದಾದಂತಹ ಗೂಢಕೇಶ ಅಂತ ನನ್ನ ಲೋಕ ಕರೀತಾ ಇದೆ, ಅರ್ಥಾತ್ ನಿದ್ರೆಯನ್ನು ಜಯಿಸಿದವ ಎಂಬುದಾಗಿ. ಅಂತಹ ಹೆಸರಿಗೆ ಅಪಾರ್ಥನಾಗಿ ಹೋದನೆ ಈ ಪಾರ್ಥ. ಯಾಕೆ ಹೀಗೆ, ಯಾಕೆ ಹೀಗೆ ಇಷ್ಟು ತಡವಾಗಿ ಎಚ್ಚರಗೊಳ್ಳುವುದಕ್ಕೂ ಕಾರಣ ಏನು ಅಂತ ಚಿಂತಿಸಿದರೆ ಕಂಡಂತಹ ಕೆಟ್ಟ ಕನಸುಗಳು ಕನಸನ್ನು ಮತ್ತೊಮ್ಮೆ ನಾನು ಆಲೋಚಿಸಿದೆ ಅಂತಾದ್ರೆ ಮೈ ಮನಗಳು ಭಯದಿಂದ ನಡುಕುತ್ತಾ ಇವೆ. ಕಂಡಂತಹ ಕನಸುಗಳು ಏನು ಬಲ್ಲಿರ? ಹಸ್ತಿನೇ ಬೆಂಕಿಯ ಕೆನ್ನಾಗಲಿಗೆಯಿಂದ ಧಗಧಗನೆ ಉರಿಯುವಂತಹ ಕನಸು, ಅಕಾಲಿಕವಾಗಿ ಸುರಿದಂತಹ ಅತಿವೃಷ್ಟಿಯಿಂದ ಪಾಂಡವರ ಸಹಿತ ಆದಂತಹ ಪುರಜನರೆಲ್ಲ ಕೊಚ್ಚಿ ಹೋಗುವಂತಹ ಕನಸುಗಳು, ನಾಯಿ ನರಿಗಳ ವಿಪರೀತವಾದಂತಹ ಗೀಳಿಡುವಿಕೆ, ರಣಹದ್ದುಗಳ ಕಳರವ, ಇದನ್ನೆಲ್ಲ ಕನಸಿನಲ್ಲಿ ಕಂಡು ಬೆಚ್ಚಿ ಈ ಪಾರ್ಥ ಇಷ್ಟು ತಡವಾಗಿ ಎದ್ದ. ಹಾಗಾದರೆ ಶಕುನ ಶಾಸ್ತ್ರದ ಪ್ರಕಾರ ಆಲೋಚಿಸಿದಂತಾದ್ರೆ ನನ್ನ ಆತ್ಮೀಯನಿಗೆ ಅಲ್ಲ, ನನ್ನ ಹೃದಯದಲ್ಲಿ ಪೂಜಿಸುವನಿಗೆ ಏನೋ ಸಮಸ್ಯೆ ಒಂದು ಬಂದಿದೆ ಎನ್ನುವುದು ಸತ್ಯ. ಯಾರಿಗೆ 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 ಅಂತ ನಾನು ಆಲೋಚಿಸಿದಾಗ ಬಂದರಲ್ಲ ನಾರದ ಮಹರ್ಷಿಗಳು ಬಂದು ಆಡಿದಂತಹ ಮಾತುಗಳನ್ನು ಕೇಳಿದಾಗ ಕರ್ಣದ್ವಯಗಳಿಗೆ ಕಾದ ಸೀಸವನ್ನೇ ಎರಕ ಹೊಯ್ದಂತಾಯಿತು. ಪಾಂಡವರ ರಕ್ಷಕನಾದಂತಹ ಜಗದಾಧ್ಯಕ್ಷನಾದಂತಹ ಪರಮಾತ್ಮ ಶ್ರೀಕೃಷ್ಣ ಪ್ರಾಣಾಪಾಯದಲ್ಲಿದ್ದಾನೆ, ಅರ್ಜುನ ನಿನ್ನನ್ನು ಕಾಣುವುದಕ್ಕೆ ತವಕಿಸುತ್ತಾ ಇದ್ದಾನೆ ಎಂಬುದು. ಮಮ ಪ್ರಾಣಾಹಿ ಪಾಂಡವ ಅಂತ ಕರೆದಂತಹ ಕೃಷ್ಣ ಪಾಂಡವರನ್ನು ತನ್ನ ಪ್ರಾಣದೋಪಾಯದಲ್ಲಿ ರಕ್ಷಿಸ್ತೇನೆ ಅಂತ ಹೇಳಿದಂತಹ ಕೃಷ್ಣ ಅವನಿಗೂ ಪ್ರಾಣಾಪಾಯವೇ ಇಲ್ಲ. ಇಲ್ಲ, ಕೃಷ್ಣನನ್ನು ನೋಡುವಂತಹ ತವಕ ಹೆಚ್ಚುತ್ತಾ ಇದೆ. ಹುಟ್ಟ ಉಡುಗೆಯಲ್ಲೇ ಹೊರಟೆ ಅಂತ ಆದಾಗ ನಾರದರ ಎಚ್ಚರಿಕೆಯ ನುಡಿ, ಉಪಚರಿಸು ಆರಾಧಿಸು ಕೃಷ್ಣನನ್ನು, ಆದರೆ ಯಾವುದೇ ಕಾರಣಕ್ಕೂ ನೀನು ಮುಟ್ಟುವುದಕ್ಕೆ ಹೋಗಬೇಡ. ಯಾಕೆ ಅಂತ ಪ್ರಶ್ನೆ ಮಾಡಲಿಲ್ಲ. ಪ್ರಶ್ನೆ ಮಾಡುವಂತಹ ಸಮಯವೂ ಇದಲ್ಲ. ತಡ ಮಾಡದೆ ಕೃಷ್ಣನನ್ನು ಹುಡುಕುತ್ತಾ ಮುಂದುವರಿಯುತ್ತೇನೆ. ಕೃಷ್ಣ
ತರುಮೂಲದಲ್ಲಿ ಪರಾನ್ಮುಖನಾಗಿ ಕುಳಿತ ತರುಮೂಲದಲ್ಲಿ ಪರಾನ್ಮುಖನಾಗಿ ಕುಳಿತ ಶ್ರೀವರಣ ಕಾಣುತ್ತ ಧನಂಜಯನು ಶ್ರೀವರನ ಕಾಳುತ್ತ ಧನಂಜಯನು ಮರುಗಿದ ಅಕಟ ಕಟಿಲ್ಲ ಬಾಳರುವರಿಗಿಲ್ಲಿ ಪರ್ಯಾತೆ ಮಮ ಪುಣ್ಯ ಫಲವೇ ಅಕಟ ಕಟಿಲ್ಲ ಬಾಳ ರುವಾರಿಗಿ ಪರ್ಯಾತೆ ಪ್ರಭು ನಿನಗೆ ಪಿ ಪರ್ಯಾತ ಮಮ ಪುಣ್ಯ ಫಲವೇ ಅಯ್ಯೋ. ಕೃಷ್ಣ ಸ್ವಾಮಿ ಕೃಷ್ಣ 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 ಪ್ರಭು ಧನಂಜಯ, ಎಂತಹ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ಪಾಂಡವರ ಬಾಳ ರುವಾರಿಯಾದಂತಹ ಪರಮಾತ್ಮ ಈ ಸ್ಥಿತಿಯಲ್ಲಿ ನಿನ್ನನ್ನು ನೋಡುವುದಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ. ಯಾಕೆ ಹೀಗಾಯಿತು? ಯಾರ ಮುಖವನ್ನು ಕಂಡಾಗ ದೀನನೋ ದಲಿತರೋ ಬಡವರೋ ಹಸನ್ಮುಖಿಗಳಾಗುತ್ತಾರೋ ಅಂತಹ ಮುಖ ಈ ಹೊತ್ತು ಕಳಾಹೀನವಾಗಿದೆ ಅಲ್ವೇ ಸ್ವಾಮಿ. ನಿನ್ನ ಕಣ್ಣಿನಿಂದ ನೀರು ಒಸರಿತು ಅಂತ ಆದ್ರೆ ಈ ಪಾಂಡವರ ಬದುಕು ಬೂದಿಯಾದಿತ್ತು ಪ್ರಭು, ಬೂದಿಯಾದಿತ್ತು. ಸ್ವಾಮಿ ಯಾಕೆ ಹೀಗೆ? ಏನು ಸ್ವಾಮಿ ನಿನ್ನನ್ನು ಉಪಚರಿಸುವ ಬಗೆ ಇಲ್ಲ, ನಿನ್ನನ್ನು ಸತ್ಕರಿಸುವ ಬಗೆ, ನಿನ್ನನ್ನು ನೋಡುವ ರೀತಿ ನನಗೆ ಯಾವುದು ಹೇಗೆ ಅಂತ ಅರ್ಥವಾಗುತ್ತದೆ ಸ್ವಾಮಿ. ಇದು ನಿನ್ನ ಲೀಲೆ, ಇದು ನಿನ್ನ ನಾಟಕವೇ, ಇದು ನಿನ್ನ ಮಾಯೆ. ನಾ ಏನು ಸ್ವಾಮಿ? ಧನಂಜಯ, ಬಾರಿ ಬಾಬಯ್ಯ ನೋಡೆನ್ನವಸ್ತೆ ಬಾಯಾರಿದೆ, ತಾಪ ಹೆಚ್ಚುತ್ತಿದೆ ಬಾರಯ್ಯ ಬಾಬಯ್ಯ ಬಾರಯ್ಯ ನೋಡೆನ್ನವಸ್ತೆ ಬಾಯಾರಿದೆ, ತಾಪ ಹೆಚ್ಚುತ್ತಿದೆ, ಭೂರಿನೇತನ ಕಣ್ದ ಒಡಲುರಿ ತಣಿಸಿ, ಭೂರಿನೇತ್ರನ ಕಲ್ದ ಒಡಲುರಿಯ ತಣಿಸುವ ಕೈಯಾರಿ ನೀರುಣಿಸಿ ನೆಲಲಾಗ, ಕೈಯಾರಿ ನೀರುಣಿಸಿ ನೆಲವಾಗ ಬಾರಯ್ಯ ಬಾವಯ್ಯ. ಪಾರ್ಥ, ಭಗವಂತ ನಿನ್ನ ಆಗಮನಕ್ಕಾಗಿ ಜಾತಕ ಪಕ್ಷಿಯಂತೆ ನಾನು ಕಾಯ್ತಾ ಇದ್ದೇನೆ. ಕಂಡೆ ಅಲ್ಲ, ಹೌದು ರಕ್ತ, ಗಾಯದಿಂದ ರಕ್ತ ಧಾರಾಕಾರವಾಗಿ ಸುರಿಯುತ್ತಾ ಇದೆ. ಹೌದು
ದೇಹ ನಿಶಕ್ತವಾಗಿದೆ. ಹ, ಮಾತಾಡುವುದಕ್ಕೆ ನನಗೆ ಆಗ್ತಾ ಇಲ್ಲ ಪಾರ್ಥ. ಸ್ವಾಮಿ ದೇಹ ಕ್ಷೀಣಿಸ್ತಾ ಇದೆ. ಏನು ಅಂತ ನಾನು ಉಪಚರಿಸಿ ನಿನ್ನನ್ನು ನಿರೀಕ್ಷಿಸಿದವ ನಾನು. ಹ, ಅಯ್ಯ, ಸ್ವಾಮಿ ಗಂಟಲ ಪಸೆ ಹಾರಿ ಹೋಗ್ತಾ ಇದೆ. ಸ್ವಲ್ಪ ಸ್ವಲ್ಪ ಜಲವನ್ನು ನಿನ್ನ ಕೈಯಾರೆ ನನಗೆ ತಂದು ಕೊಡಯ್ಯ. ನಿನ್ನ ಕೈಯಾರೆ ನನಗೆ ತಂದು ಕೊಡಯ್ಯ, ತಂದು ಕೊಡಯ್ಯ. ಏನು ಸ್ವಾಮಿ ಇದು? ಪರಮ ಪಾಪಗಳನ್ನು ಕಳೆಯುವಂತಹ ಆ ಗಂಗೆಗೆ ಜನಕ ನೀನು ಸ್ವಾಮಿ. ನಿನಗೂ ಈ ಹೊತ್ತು ದಾಹ ಬಂದಿತು, ನಿನಗೂ ಈ ಹೊತ್ತು ಬಾಯಾರಿಕೆ, ನೀಗಿಸುವವ ನಾನು. ಸರಿ ಸ್ವಾಮಿ, ತರ್ತೇನೆ ತರ್ತೇನೆ. ನೀರು ಬೇಗ ಆಗುತ್ತಾ ಇಲ್ಲ ನನಗೆ. ಪಾತ ಬಾ ಬಾ, ಕೊಡು ಕೊಡು ಕೊಡು. ಸುರನದಿಯ ಜನಕನಿಗೆ ವಾರಿಯ ನರನು ತಂದಿಯುವರೆ ಬಗೆದರೆ ಸುರಬುಳಿಯ ಎಚ್ಚರತೆ ನುಡಿ ಹಿಂಜರಿಸಲವನೋಗೆ ಕೊಡು ಇಲ್ಲ, ನಾರದರ ನುಡಿ ಕೊಡು. ನಾರದರ ನುಡಿ. ಆಗುತ್ತಾ ಇಲ್ಲ ನನಗೆ. ಎಂದಾದ್ರೆ ಕೇಡು ಉಂಟಾದೀತು. ಇಲ್ಲ, ಭಗವಂತನಿಗೆ ನನ್ನಿಂದ ಸಮಸ್ಯೆ ಬರುತ್ತಿಲ್ಲ. ಇಲ್ಲ ಇಲ್ಲ, ನನ್ನಿಂದ ಸಾಧ್ಯವಿಲ್ಲ ಪ್ರಭು, ಸಾಧ್ಯವಿಲ್ಲ. ಎಲೆ ತಲೆಯ ಜಯ ನಿಲ್ಲ ಬಾಳಿನ ಶಿಲೆಗೆ ಮೂರ್ತ ಸ್ವರೂಪ ಇತಿಹಾಸ ಹಲವು ಉಪಕೃತಿ ಮರೆಯಬೇಡಿ, ಹಲವು ಉಪಕೃತಿ ಮರೆಯಬೇಡಿ. ಸಲಿಲ ನೀಡನಲು ಸಲಿಲ ನೀಡನಲು ಎಲೆದಲಂಜಯ ಧನಂಜಯ, ನಿನಗೆ ನಾನು ಅಸ್ಪೃಶ್ಯನಾಗಿ ಹೋದೇನೆ. ಅಂದು ಕುಲಾಲ ಭವನದಲ್ಲಿ ನಿನ್ನಮ್ಮನನ್ನು ನಿಮ್ಮೆಲ್ಲರನ್ನು ನನ್ನ ಪಾದ ಮೂಲಕ ಕೆಡಹಿದಾಗ ನಾನು ಆಡಿದ ಮಾತು ನಮ್ಮ ಪ್ರಾಣಾವಿ ಪಾಂಡವಾಹ. ಅಂದು ನುಡಿದಂತಹ ಮಾತಿನ ಒಂದು ಬಿಂದು ಒಂದು ವಿಸರ್ಗವು ಲೋಪವಾಗದ ಹಾಗೆ ನಿಮ್ಮನ್ನು ಕಣ್ರೆಪ್ಪೆಗಳ ಹಾಗೆ ಕಾಪಾಡಿಕೊಂಡು ಬಂದವ ನಾನು. ನನ್ನ ಉರವನ್ನು ಬಗೆದು ಕರುಳನ್ನು ತೆಗೆದು ನಿನಗೆ ಹಾರ ತೊಡಿಸುವ ರೀತಿಯಲ್ಲಿ ನನ್ನೊತ್ತಿನ ಸಹೋದರಿಯಾದಂತಹ ಸುಭದ್ರೆಯನ್ನು ನಿನ್ನ ಬದುಕಿನ ಭದ್ರತೆಗಾಗಿ ಕೊಟ್ಟವ. ಕೃಷ್ಣ, ಮಹಾಭಾರತ ಸಂಗ್ರಾಮದಲ್ಲಿ ನಿನ್ನ ಬಂಡಿಯ ಬಹುವನಾಗಿ ನಿನ್ನ ತುರಗಗಳಿಗೆ ಮೇವನ್ನು ನೀಡಿದೆ, ಮೈಯನ್ನು ತಿಕ್ಕಿದೆ, ನೀರನ್ನು ನೀಡಿದೆ. ಸ್ವಾಮಿ ನಿನಗೆ ಕುರುಕ್ಷೇತ್ರ ಯುದ್ಧದಲ್ಲಿ 2 ಸೇನೆಗಳು ಎದುರು ಬದರಾದಾಗ ವಿಷನ್ನತಾ ಭಾವದಿಂದ ನೀನು ಮರುಗಿತವ. ನೆನಪು ಮಾಡು ಕರ್ತವ್ಯ ಪ್ರಜ್ಞೆಯನ್ನು, ನಿಷ್ಕಾಮ ಕರ್ಮದ ತತ್ವವನ್ನು, ಕರ್ಮಣ್ಣೇ ವಾದಿಕಾರಸ್ತೆ ಮಾಫಲೇಶು ಕದಾಚನ ಎನ್ನುವಂತಹ ಗೀತೋಪದೇಶವನ್ನು ನಿನ್ನ ಮೂಲಕ ಜಗತ್ತಿಗೆ ನಾನು ಉಣಬಡಿಸಿದವ. ಪಾರ್ಥನ ಬದುಕಿನಲ್ಲಿ ಕೃಷ್ಣ 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 ಎನ್ನುವುದು ಬಿಟ್ರೆ ಬೇರೆ ಯಾವುದು ಇಲ್ಲ, ಬರುವುದಕ್ಕೂ ಸಾಧ್ಯವಿಲ್ಲ. ಇಲ್ವೇ? ಗೆಳೆತನಕ್ಕೆ ಸಖತನಕ್ಕೆ ಹೆಸರು ಕೃಷ್ಣಾರ್ಜುನರು, ಶತ್ರುತ್ವಕ್ಕೆ ಕರ್ಣಾರ್ಜುನರು, ಹೌದು. ಹೆಸರಿಗೆ ಕಳಂಕ ತಂದವರು. ಜನರನ್ನು ಕೊಡುವುದಿಲ್ಲ, ದೇಹದಲ್ಲಿ ಹೃದಯ ಇರುವ ಒಂದು ತಾಯಿಯ ಗರ್ಭದಲ್ಲಿ ಜನಿಸಿದವ ಮಾನವೀಯತೆಯ ವ್ಯಕ್ತಿಯನ್ನಾಗಿ ಆತ ನೀನು ಛಲವನ್ನು ಕೊಡುವುದಿಲ್ಲವಲ್ಲ. ಪಾರ್ಥ, ಕೊಡು ಕೊಡು, ಛಲವನ್ನು ಕೊಡು ನನಗೆ. ಹರಿಯ ಮಾಯದ ನುಡಿಗೆ
ಅಂತಃಕರಣ ಕಲಕಿತು ನಾರದರ ಮಾತು ತಟ್ಟಿಗಿರಲಿ. ಹರಿಯ ಮಾಯದ ನುಡಿಗೆ ಅಂತಃಕರಣ ಕಲಕಿತು ಕೃತಜ್ಞನಲ್ಲ ಸ್ವಾಮಿ ನಿನ್ನ ಪಾಲಿಗೆ ನಾನು. ನರನು ಬಾರಿಯ ಹರಿಯ ಬಾಯ್ ಬಿಡಲಾಗ ಶ್ರೀ ಹರಿ ತಪ್ಪಿಕೊಳ್ಳಲವನ ತಪ್ಪಿಕೊಳ್ಳಲವನ ಏನಾಗಿ ಹೋಯಿತು? ಭಗವಂತ ಸಲಿಲವನ್ನು ಕೇಳಿದ. ಅವನ ಬಾಯಿಗಿಟ್ಟಾಗ ನನ್ನನ್ನು ಬಿಗಿದಪ್ಪಿಕೊಂಡ. ಅಂತರಂಗದಲ್ಲಿ ಅಡಗಿದಂತಹ ಅಂತಸ್ವತ್ವವನ್ನು ಯಾರೋ ಬರಸೆಳೆದು ಹೊರಗೆಳೆದಂತ ಭೂಮಿ ಭಾರ ತೂಕದ ಗಾಂಡೀವವನ್ನು ಸಲಿಲವಾಗಿ ಎತ್ತುವಂತಹ ನಾನು ಈ ಹೊತ್ತು ನನ್ನ ದೇಹವನ್ನೇ ಆಧರಿಸಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಸ್ವಾಮಿ ಕೃಷ್ಣ, ಕೃಷ್ಣ, ಏನು ಸ್ವಾಮಿ ಇದು? ಏನು ಸ್ವಾಮಿ? ಪಾರ್ಥ, ಭಗವಂತ, ನೀನು ಯಾರು ನಾನು ಯಾರು ಎನ್ನುವುದನ್ನು ಆ, ಅಂತರ್ಮುಖಿಯಾಗಿ ಯೋಚನೆ ಮಾಡಯ್ಯ. ಹಿಂದೆ ದಂಬೋದ್ಭವ ಎನ್ನುವಂತಹ ದಾನವ ಆ, ಹರನಿಂದ ಸಹಸ್ರ ಕವಚಗಳನ್ನು ವರವಾಗಿ ಪಡೆದಿದ್ದ. ಅವನನ್ನು ಕೆಡಹುವುದಕ್ಕಾಗಿ ನಾರಾಯಣ ಎನ್ನುವಂತಹ ನಾನು ಆ, ನನ್ನ ನೆರಳಿಗೆ ಜೀವವನ್ನು ನೀಡಿದೆ, ಓ, ನರನಾಗಿಸಿದೆ. ಆ, ಏಕಕಾಲದಲ್ಲಿ ತಪಸ್ಸನ್ನು ಯುದ್ಧವನ್ನು ಮಾಡುತ್ತಾ ಇದ್ದ ಹಾಗೆ ಹ್ಮ್. 999 ಕವಚಗಳನ್ನು ಕಳಚಿ ಆಯಿತು. ಆ, ಹಾಗೆಯೇ 1000ನೇ ಕವಚ ಸೂರ್ಯನ ದ್ವಾರ ಭೂಮಿಗೆ ಬಂತು. ಹ್ಮ್. ಅದನ್ನು ಕೂಡ ಇಲ್ಲವಾಗಿಸುವುದಕ್ಕೆ ಆ, ಧರ್ಮ ಸಂಸ್ಥಾಪನೆ ಎಂಬಂತಹ ಮಹಾಭಾರತ ಯುದ್ಧದಲ್ಲಿ ಆ, 1000ನೇ ಕವಚವನ್ನು ನರನು ನಾರಾಯಣನು ಎನ್ನುವಂತಹ ಈ ಎರಡು ಶಕ್ತಿಗಳು ಸೇರಿ ಆ, ಅದನ್ನೂ ಈ ಧರೆಯಿಂದ ಇಲ್ಲವಾಗಿಸಿದ್ದೇವೆ. ಓ, ಪಾರ್ಥ, ಸ್ವಾಮಿ, ಈ ಹೊತ್ತು ಆ, ನಾರಾಯಣನಾದಂತಹ ನಾನು ಹ್ಮ್. ನನ್ನ ಮೂಲ ಸ್ವರೂಪವನ್ನು ಸೇರುವುದಕ್ಕೆ ಹೊರಟವನಿದ್ದೇನೆ. ಆ, ಹಾಗೆ ಹೋಗುವಾಗ ನನ್ನದೇ ಆದಂತಹ ಅಂಶ ನರ, ಆ, ನರತ್ವದ ಅಂಶವನ್ನು ನಿನ್ನಲ್ಲಿ ಬಿಟ್ಟು ಬಿಡುವುದಕ್ಕೆ ಆಗುವುದಿಲ್ಲ. ಓ, ಹಾಗಾಗಿ ಅದನ್ನೆಲ್ಲ ನನ್ನಲ್ಲಿ ಸೆಳೆದುಕೊಂಡಿದ್ದೇನೆ. ಸ್ವಾಮಿ, ಪಾರ್ಥ, ಭಗವಂತ, ಹ್ಮ್ ನಾರಾಯಣನನ್ನು ಅರಿಯುವುದಕ್ಕೆ ಹ್ಮ್ ಇಲ್ಲ ನಮ್ಮನ್ನು ನಾವು ತಿಳಿಯುವುದಕ್ಕೆ ನಮ್ಮಲ್ಲಿರುವ ನರತ್ವವನ್ನು ಭೇದಿಸಬೇಕು ಅಂತ ಲೋಕಮುಖಕ್ಕೆ ತೋರಿಸಿಕೊಟ್ಟವ ನೀನು ಈ ಅರ್ಜುನನ ಮುಖಾಂತರ. ನನ್ನ ಅಂತಸತ್ವವನ್ನು ಸೆಳೆದು ನಿನ್ನಲ್ಲಿ ಐಕ್ಯಗೊಳಿಸಿದೆ ಸ್ವಾಮಿ. ಹೌದು. ನಿನ್ನನ್ನು ಬಿಟ್ಟು ಈ ಮರ್ತ್ಯ ಲೋಕ ನನಗೆ ಯಾಕೆ ಹೇಳು? ಹೇಗೆ ನನ್ನ ಅಂತಸತ್ವವನ್ನು ನೀನು ಪಡೆದುಕೊಂಡಿದ್ದೀಯೋ ನನ್ನ ಅಂಶವನ್ನೆಲ್ಲವನ್ನು ನಿನ್ನಲ್ಲಿ ಐಕ್ಯಗೊಳಿಸಿ ನನ್ನನ್ನು ಈ ಮರ್ತ್ಯದಿಂದ ಮುಕ್ತಿಗೊಳಿಸು ಪ್ರಭು. ಪಾರ್ಥ, ಸ್ವಾಮಿ, ನಿನ್ನಿಂದ ಹಲವಾರು ಉಪಕಾರಗಳು ಈ ಭೂಮಿಗೆ ಆಗಬೇಕಾಗಿದೆಯಾ? ನನ್ನಿಂದ ಮುಂದತ್ತಿ ಹೋಗುವಾಗ ಹ್ಮ್. ಪ್ರವಾಸ ಕ್ಷೇತ್ರ ನಿನಗೆ ಎದುರಾಗ್ತಾರೆ. ಆ, ಲಕ್ಷಾಂತರ ಮಂದಿ ಯಾದವ ವೀರರು ಆ, ತಮ್ಮಲ್ಲೇ ಹೊಡೆದಾಡಿ ಬಡಿದಾಡಿ ತಮ್ಮ ಪ್ರಾಣವನ್ನು ಅರ್ಪಿಸಿದವರಿದ್ದಾರೆ. ಆ, ಕೃಷ್ಣನ ಸಂತಾನ, ಕೃಷ್ಣನ ವಂಶದವರು, ಕೃಷ್ಣನ ಮಕ್ಕಳು ಹ್ಮ್. ಅನಾಥ ಶವಗಳು ಆಗಬಾರ್ದಲ್ಲ. ಹೌದು. ಅದಕ್ಕಾಗಿ ಆ, ಅವರೆಲ್ಲರಿಗೂ ಸಾಮೂಹಿಕ ಸಂಸ್ಕಾರವನ್ನು ನೀನು ಕೊಡಬೇಕು. ಯಾಕೆ ಗೊತ್ತಾ? ಘಟಿಸಿದಂತಹ ಭಾರತ ಯುದ್ಧದಲ್ಲಿ ಆ. ಅನಾಥ ಶವಗಳಿಗೆ ನಿನ್ನ ಯುಧಿಷ್ಠಿರ ಆ ಕಾಲದಲ್ಲಿ ಸಂಸ್ಕಾರವನ್ನು ಕೊಟ್ಟಿದ್ದ. ಹೌದು. ಹಾಗೆ ಹ್ಮ್. ಮಥುರೆಯಲ್ಲಿ ಆ, ಅನಿರುದ್ಧ ಪುತ್ರನಾದಂತಹ ವಜ್ರನಿಗೆ ಪಟ್ಟಾಭಿಷೇಕವನ್ನು ಮಾಡು. ಆ, ಪಾರ್ಥ, ಸ್ವಾಮಿ, ಮಾನವಾವತಾರಿಯಾಗಿ ಧರೆಯ ಬೆಳಕನ್ನು ಕಂಡವ ನಾನಿದ್ದೇನೆ. ಆ, ಈ ಹೊತ್ತಿಗೆ ಅವತಾರವನ್ನು ಕಳೆಯುವಂತಹ ಸಂದರ್ಭದಲ್ಲಿ ನನ್ನ ದೇಹಕ್ಕೂ ಅಪರಕ್ರಿಯೆಗಳನ್ನು ನೀನೇ ಮಾಡಬೇಕು. ಖಂಡಿತ ಸ್ವಾಮಿ. ಹಸ್ತಿನಾವತಿಯಲ್ಲಿ ಆ, ಅರಸನಾಗಿ ಆ, ಅಭಿಮನ್ಯು ಕುಮಾರನಾದಂತಹ ಪರೀಕ್ಷಿತನನ್ನು ನೇಮಕ ಮಾಡಬೇಕು. ಆ, ನಿಮಗೆ ಆ, ಪಾಂಡವ ಸರ್ಗಾರೋಹಣಕ್ಕೆ ಸೋಪಾನ ಸಿದ್ಧವಾಗ್ತಾ ಇದೆ. ಆ, ನಾನು ಮುಂದಿನಿಂದ ಹೋಗುತ್ತೇನೆ, ಹ್ಮ್. ನೀವು ಹಿಂದಿನಿಂದ ಬನ್ನಿ. ಇನ್ನು ಮುಂದಕ್ಕೆ ಆ, ನೀನು ನನ್ನನ್ನು ಈ ರೂಪದಿಂದ ಕಾಣುವುದಕ್ಕೆ ಅಸಾಧ್ಯ. ಹೇಗೆ? ಅದು ನೋಡು,
ನೀಲಾಕಾಶದಲ್ಲಿ ಮೋಡಗಳ ಮಧ್ಯದಲ್ಲಿ ಶಂಖ ಚಕ್ರ ಗದಾ ಹಸ್ತನಾಗಿ ನನ್ನನ್ನು ಅಲ್ಲಿ ಕಾಣುವಂತವನ ಜಯ 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 ನಬದಲಿ ಶಂಖ ಚಕ್ರಾಗಿದಲು ಗೋಚರಿಸಲು ಈಗ ಹರಿಯಾಡಿದ ನರನಾಟಕ ಕಂಕದ ಪರದೆಯು ಮುಸುಕಲು ಸುರವೃದ್ಧ ಹರಿಜಯವಿನಿ ವಿಷಮದ ಸಮರಂಗದಿ ನರರೆಲ್ಲರೂ ವರ ನಟರೈಸೆ ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಧರೆಗಿಳಿದು ಬಂದಂತಹ ಭಗವಂತ ಪಂಚ ಪಾಂಡವರನ್ನು ತನ್ನ ಕೈಯಾಯುಧಗಳನ್ನಾಗಿಸಿಕೊಂಡು ಕರ್ತವ್ಯವನ್ನು ಪೂರೈಸಿ ಮರಳಿ ಪರಂಧಾಮವನ್ನು ಸೇರಿದ. ಹೋಗುವ ಹೊತ್ತಿನಲ್ಲಿ ಕರ್ತವ್ಯವನ್ನು ನನಗೂ ವಹಿಸಿ ಹೋಗಿದ್ದಾನೆ. ಅವನಾಡಿದಂತಹ ಮಾತಿನಂತೆ ಯಾದವ ವೀರರ ಕಳೆ ಬರಹಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ಅಪರಕ್ರಿಯೆಗಳನ್ನು ಮಾಡಿದ್ದಾಯಿತು. ಶ್ರೀಕೃಷ್ಣನ ಮೊಮ್ಮಗನಾದಂತಹ ವಜ್ರನನ್ನು ಪಟ್ಟಕ್ಕೇರಿಸಿದ್ದಾಯಿತು. ಇನ್ನು ಆದಷ್ಟು ಶೀಘ್ರವಾಗಿ ವಿಷಯವನ್ನು ಅಣ್ಣನವರಲ್ಲಿ ತಿಳಿಸಿ ಶ್ರೀಕೃಷ್ಣನನ್ನೇ ಸ್ಮರಿಸಿಕೊಳ್ಳುತ್ತಾ ಮುಂದಿನ ಬದುಕನ್ನು ಕಳೆದುಕೊಳ್ಳುತ್ತೇವೆ ಎನ್ನುವಲ್ಲಿಗೆ ಶ್ರೀಕೃಷ್ಣ ಲೀಲಾಮೃತ ಎನ್ನುವಂತಹ ಈ ಪುಣ್ಯ ಕಥಾನಕವನ್ನು ಇಷ್ಟರವರೆಗೆ ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ಕೇಳಿದ್ದಾರೋ, ಯಾರು ಕೇಳಿಸಿದ್ದಾರೋ ಅವರಿಗೆಲ್ಲರಿಗೂ ನಾವು ನಂಬಿಕೊಂಡು ಬರುವಂತಹ ಶ್ರೀ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವರು, ಹುಲಿಭೂತ ಪೂಮಾನಿ ಕಿನ್ನಿಮಾನಿ ಮಲ್ಲರಾಯ ದೈವಗಳು ಸಹಿತ ಸ್ಥಳದಲ್ಲಿ ನೆಲೆರಿರುವಂತಹ ಎಲ್ಲ ದೈವ ದೇವರುಗಳು ಸುಖ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಕತೆಗೆ ಮಂಗಳವನ್ನು ಹಾಡುವರೆ ಭಾಗವತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಭದ್ರಂ ಶುಭಂ ಮಂಗಲ. ಮಂಗಲ ಶ್ರೀ ದುರ್ಗಾಂಬಿಕೆಗೆ ಜಯ ಮಂಗಲ ಶ್ರೀ ಪರಮೇಶ್ವರಿಗೆ ಅಲದಿನ ಪೊರೆಯುವ ಭಕ್ತರ ಪಾಲಿಪ ಶ್ರೀ ದುರ್ಗಾಂಬಿಕೆಗೆ ಮಂಗಲವೇ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಭದ್ರಂ ಶುಭಂ ಮಂಗಲಂ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ